राधमाधव कुंज विहार जय राधमाधव कुंज विहारी जय गोपी जन वल्लभा गिरिवरधारी जय गोपी जन वल्लभा गिरिवरधारी यशोधनन्दन व्रजजनरञ्जन यशोधनन्दन व्रजजनरञ्जन यमुनातीरावनचारे यमुनातीरावनचारे जयुराधमाधव कुंज बिहारी जयुराधमाधव कुंज बिहारी हरे कृष्णा 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 हरे 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 रामा राम राम हरे 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 कृष्णा 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 हरे 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 राम 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 हरे 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 कृष्णा 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 हरे 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 राम 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 हरे 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 कृष्णा 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 हरे 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 राम 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 हरे 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 कृष्णा 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 हरे 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 राम 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 हरे 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 कृष्णा 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 हरे 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 राम 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 हरे 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 कृष्णा 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 हरे 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 राम 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 हरे 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 कृष्णा 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 हरे 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 राम 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 हरे 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 कृष्णा 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 हरे 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 राम 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 हरे 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 कृष्णा 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 हरे 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 राम 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 हरे 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 कृष्णा 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 हरे 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 राम 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 हरे 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 कृष्णा 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 हरे 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 राम 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 हरे 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 कृष्ण वरदा माता जी ಕೃಷ್ಣ ಮಾತಾಜಿ. ಮಾತಾಜಿ ಗ್ರೂಪ್ ಅಲ್ಲಿ ಮೆಸೇಜ್ ಇದೆಯಾ ಮಾತಾಜಿ
ಇಲ್ಲ ಮಾತಾಜಿ, ನಾನು ವಿನಾಯಕ್ ಪ್ರಭುಜಿಗೆ ಹೇಳಿದ್ದೇನೆ, ಒಂದು 5 ಗಂಟೆಗೆ ಹಾಕಿ ಮತ್ತೆ 7 ಗಂಟೆಗೆ ಹಾಕಿ ಅಂತ. ನಾನು ಓಕೆ ಅವ್ರಿಗೆ ಇನ್ನೊಂದ್ಸಲ ಮೆಸೇಜ್ ಕೊಟ್ಟು. ಹರಿ ಕೃಷ್ಣ ಹರಿ ಕೃಷ್ಣ 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 ಹರಿ 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 ರಾಮ ಹರಿ ರಾಮ 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 ಹರಿ 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 ಕೃಷ್ಣ ಹರಿ ಕೃಷ್ಣ 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 ಹರಿ 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 ರಾಮ ಹರಿ ರಾಮ 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 ಹರಿ 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 ಕೃಷ್ಣ ಹರಿ ಕೃಷ್ಣ 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 ಹರಿ 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 ರಾಮ ಹರಿ ರಾಮ 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 ಹರಿ 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 ಕೃಷ್ಣ ಹರಿ ಕೃಷ್ಣ 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 ಹರಿ 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 ರಾಮ ಹರಿ ರಾಮ 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 ಹರಿ 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 ಕೃಷ್ಣ ಹರಿ ಕೃಷ್ಣ 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 ಹರಿ 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 ರಾಮ ಹರಿ ರಾಮ 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 ಹರಿ 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 ಕೃಷ್ಣ ಹರಿ ಕೃಷ್ಣ 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 ಹರಿ 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 ರಾಮ ಹರಿ ರಾಮ 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 ಹರಿ 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 ಕೃಷ್ಣ ಹರಿ ಕೃಷ್ಣ 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 ಹರಿ 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 ರಾಮ ಹರಿ ರಾಮ 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 ಹರಿ 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 ಕೃಷ್ಣ ಹರಿ ಕೃಷ್ಣ 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 ಹರಿ 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 ರಾಮ ಹರಿ ರಾಮ 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 ಹರಿ ಹರಿ ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯಾ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀಗುರುವೇ ನಮಃ श्रीचैतन्यमनोभीष्टं स्थापितं येन भूतले स्वयं रूपः कदा मह्यं ददाति स्वपदान्तिकं वन्देऽहं श्रीगुरुश्रीयुतपदकमलं श्रीगुरून् वैष्णवांश्च श्रीरूपं साग्रजातं सहगणरघुनाथान्वितं तं सजीवं साद्वैतं सावधूतं परिजनसहितं कृष्णचैतन्यदेवं श्रीराधाकृष्णपादान् सहगणललिता श्रीविशाखान्वितांश्च हे कृष्णा करुणा सिन्धु दीनबन्धु जगत्पते गोपीश गोपिका कान्ता राधा कान्ता नमोऽस्तुते तप्त काञ्चन गौराङ्गी राधे वृन्दावनेश्वरि वृषभानुसुते देवी प्रणमामि हरिप्रिये वाञ्छाकल्पतरुश्च कृपा सिन्धुभ्य एव च पतितनां पावनेभ्यो वैष्णवेभ्यो नमो नमः नमो ॐ विष्णुपादाय कृष्णप्रेष्ठाय भूतले श्रीमते भक्तिवेदान्तस्वामिनिति नामिने नमस्ते सरस्वते देवी गौरवाणी प्रचारिणि निर्विशेष शून्यवादी पाश्चात्य देशतारिणी जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौर भक्त वृंद हरे कृष्णा कृष्ण कृष्ण हरे 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 राम 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 हरे 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 कृष्ण ಶ್ರೀ ಶ್ರೀ ರಾಧಾ ಗೋವಿಂದ ಮಂಗಳೂರು ಇಸ್ಕಾನ್ ಅವರು ಆಯೋಜಿಸಿರುವ ಅಂದ್ರೆ ನಾಮನಿಷ್ಠ ಪ್ರಭುಗಳು ಆಯೋಜಿಸಿರುವ 2ನೇ ಹಂತದ ಭಗವದ್ಗೀತೆ ತರಗತಿಗೆ ಸ್ವಾಗತ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ, ನಾನು ಮೆಸೇಜ್ ಕೊಟ್ಟಿದ್ದೇನೆ ಜ್ಯೋತಿಲಕ್ಷ್ಮಿ ಮಾತಾಜಿಗೆ, ನೀವು ಮಾತಾಜಿ? ಸ್ಟಾರ್ಟ್ ಮಾಡಿ ಮಾತಾಜಿ. ಹಾ ಮಾತಾಜಿ. ನಾನು ಮೆಸೇಜ್ ಕೊಟ್ಟಿದ್ದೇನೆ ಇಬ್ಬರಿಗೂ, ನೀವು ಶುರು ಮಾಡಿ ಅಂತ. ಹರೇ ಕೃಷ್ಣ. ವೆಂಕಟೇಶ್ ಪ್ರಭುಜಿ, ನಿನ್ನೆ ಯಾವ ವಿಚಾರದ ಬಗ್ಗೆ ತಿಳ್ಕೊಂಡ್ವಿ ಅಂತ ಹೇಳ್ತೀರಾ? ನಿನ್ನೆ ಧ್ಯಾನ ಯೋಗದ ಬಗ್ಗೆ ನಾವು ಕರ್ಮ ಫಲಕ್ಕೆ ನಾವು ಅಂಟಿಕೊಳ್ಳದೆ ಮಾಡಬೇಕಾದ ಕರ್ಮವನ್ನು ಮಾಡುವನೇ ಸನ್ಯಾಸಿ ಅನ್ನೋದನ್ನು ನಾವು ತಿಳ್ಕೊಂಡ್ವಿ. ಮತ್ತೆ ಪ್ರತಿಯೊಬ್ಬ ಸನ್ಯಾಸಿಯು ಜನರ ಕಲ್ಯಾಣಕ್ಕಾಗಿ, ಜನರ ಶ್ರೇಯಸ್ಗಾಗಿ ಕೆಲಸ ಅವರು ಆ ಒಂದು ದಿಕ್ಕಿನಲ್ಲಿ ಅವರು ಕೆಲಸ ಮಾಡ್ತಾ ಇರ್ತಾರೆ ಅಂತಂದ್ವಿ. ಆಮೇಲೆ ಸದಾ ನಾವು
ನಿತ್ಯ ಕರ್ಮ, ಪೂಜೆ, ಆ, 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 ಭಕ್ತಿ, ಆಮೇಲೆ ನಮ್ಮ ಜಪ, ಈ ಪ್ರಸಾದ ಅನ್ನೋ ಒಂದು ಇದು ಪ್ರಾಕ್ಟೀಸ್ ಮಾಡಿಕೊಂಡೆ ನಾವು ಮುಂದಕ್ಕೆ ಹೋಗ್ಬೇಕಾಗತ್ತೆ ಅನ್ನೋದನ್ನು ತಿಳ್ಕೊಂಡ್ವಿ. ಆಮೇಲೆ ನಾವು ಅಷ್ಟಾಂಗ ಯೋಗ ಅನ್ನೋದನ್ನ ಬಗ್ಗೆನೂ ನಾವು ತಿಳ್ಕೊಂಡ್ವಿ. 8 ಬಗೆಯ ಆ, ಆ, ಇದು ಭಕ್ತಿಯನ್ನ ನಾವು ತಿಳ್ಕೊಂಡ್ವಿ ಮಾತಾಜಿ. ಅಲ್ಲಿಂದ ಅಷ್ಟಾಂಗ. ಅಷ್ಟಾಂಗ ಯಮ ಅಂದ್ರೆ ಶಿಸ್ತಿನ ಬಗ್ಗೆ, ನಿಯಮದ ಬಗ್ಗೆ, ಆಂತರಿಕ ಶಿಸ್ತನ್ನ ನಾವು ಹೆಂಗೆ ಕಾಪಾಡ್ಕೋಬೇಕು. ಆಸನ ಅಂದ್ರೆ ಕುಳಿತುಕೊಳ್ಳುವ ಭಂಗಿಗಳು ಯಾವ ಥರ ಇರಬೇಕು ಅನ್ನೋದನ್ನು ಹೇಳಿದ್ವಿ. ಆಮೇಲೆ ಉಸಿರಾಟವನ್ನು ಈ ಪ್ರಾಣಾಯಾಮದ ಮುಖಾಂತರ ನಾವು ನಿಯಂತ್ರಣಕ್ಕೆ ತಗೋಬೇಕು ಅನ್ನೋದು. ಆಮೇಲೆ ಇಂದ್ರಿಯ ನಿಗ್ರಹ, ಪ್ರತ್ಯಾಹಾರ ಅಂತ ಹೇಳಿದ್ವಿ. ಇದನ್ನು ನಾವು ಯೋಗಾರುಷ್ಟ ಅಂತ ನಾವು ಕರೆದ್ವಿ. ಆಮೇಲೆ ಯೋಗಾರೂಢ ರೂಢ ಸ್ಥಿತಿನಲ್ಲಿ ನಾವು ಧಾರಣ ಅಂದ್ರೆ ಮನಸ್ಸನ್ನು ನಿಯಂತ್ರಣಕ್ಕೆ ತಗೊಳ್ಳೋದು, ಧ್ಯಾನದಲ್ಲಿ ಮಗ್ನನಾಗೋದು, ಕೊನೆಯಲ್ಲಿ ನಾವು ಸಮಾಧಿ, ಪರಮಾತ್ಮನ ನಿರಂತರ ದರ್ಶನವನ್ನು ನಾವು ಯಾವ ಥರ ಪಡಿಬೇಕು ಅನ್ನೋದನ್ನು ಸಮಾಧಿ ಅನ್ನೋದನ್ನು ನಾವು ತಿಳ್ಕೊಂಡ್ವಿ. ಆಮೇಲೆ ಅದೇ ರೀತಿ ನಮ್ಮ ನಿತ್ಯ ಚಟುವಟಿಕೆಗಳಲ್ಲೂ ನಾವು ಈ ಯೋಗಾಭ್ಯಾಸದಲ್ಲಿ ನಮಗೆ ಸಹಾಯ ಆಗಬೇಕು ಅಂತಂತಂದ್ರೆ ಆ ನಿದ್ದೆ ಮತ್ತು ಊಟ ಸೇವನೆ, ಪ್ರಸಾದ ಸೇವನೆಯನ್ನು ಯಾವ ಮಿತಿನಲ್ಲಿ ನಾವು ತಗೋಬೇಕು. ಅಂದ್ರೆ ದೇಹಕ್ಕೆ ಎಷ್ಟು ಬೇಕೋ ನಾವು ಅಷ್ಟು ಮಾತ್ರ ನಾವು ತಗೋಬೇಕು. ಅತಿ ಹೆಚ್ಚು ತಗೋಬಾರ್ದು, ಅತಿ ಕಡಿಮೆನೂ ತಗೋಬಾರ್ದು ಅನ್ನೋದ್ರ ಬಗ್ಗೆನೂ ಹೇಳಿದೆ. ಆಮೇಲೆ ಏಕಾಂತ ಸ್ಥಳ ಅಂದ್ರೆ ಏನು ಅನ್ನೋದನ್ನು ಕೂಡ ತಾವು ಹೇಳ್ಕೊಟ್ರಿ. ಆಗಿನ ಕಾಲದಲ್ಲಿ ನಾವು ಕಾಡು ಅಂತ ಹೇಳ್ತಾ ಇದ್ವಿ, ಈಗ ಬೃಂದಾವನ, ಕುರುಕ್ಷೇತ್ರ, ಮಥುರಾ, ಪ್ರಯಾಗ್ ಅಂತ ಈ ತರದ ಸ್ಥಳಗಳನ್ನ ತಾವು ನಿನ್ನೆ ಸೂಚಿಸ್ಕೊಟ್ರಿ. ಇಲ್ಲಿ ತನಕ ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ ಮಾತಾಜಿ. ಧನ್ಯವಾದಗಳು ಪ್ರಭುಜಿ. ಹರೇ ಕೃಷ್ಣ. ಹರೇ ಕೃಷ್ಣ. Okay. ನಿನ್ನೆ ಅಧ್ಯಾಯದಲ್ಲಿ ನಾವು ನೋಡ್ತೀವಿ ಅಷ್ಟಾಂಗ ಯೋಗ ಅಂದ್ರೆ ಏನು, ಆ 8 ಅಂಗಗಳು ಯಾವುದು, ಮತ್ತೆ ಅದರಲ್ಲಿ ಏನೆಲ್ಲ ವಿಚಾರಗಳು ಬರುತ್ತೆ ಅಂತ, ಮತ್ತೆ ಆ ಮನಸ್ಸಿನ ನಿಯಂತ್ರಣದ ಪ್ರಾಮುಖ್ಯತೆ ಬಗ್ಗೆ ನಾವು ತಿಳ್ಕೊಂಡ್ವಿ. ಮನಸ್ಸು ಅದು ಯಾವಾಗ ಬಂದು ಆಗುತ್ತೆ ಆಗ ಆ ವ್ಯಕ್ತಿ ಆಧ್ಯಾತ್ಮಿಕ ಪ್ರಗತಿಯಲ್ಲಿ ಉನ್ನತಿಯನ್ನು ಸಾಧಿಸೋದಕ್ಕೆ ಸಾಧ್ಯ ಆಗುತ್ತೆ. ಇಲ್ಲ ಅಂತಂದ್ರೆ ಅವನ ಮನಸ್ಸು ಶತ್ರುವಾಗಿ ಪರಿಣಮಿಸಿದ್ರೆ ಅವನು ಪತನ ಹೊಂದುತ್ತಾನೆ ಅನ್ನೋದನ್ನ ನಾವು ನೋಡಿದ್ವಿ. ಆ ರೀತಿಯ ಮನಸ್ಸನ್ನ ನಿಗ್ರಹ ಮಾಡುವಂತದ್ದು, ಅದರ ಬಗ್ಗೆ ಭಗವಂತ ನಮ್ಗೆ ಅದರ ಒಂದು ಪ್ರಾಮುಖ್ಯತೆಯನ್ನ ತಿಳಿಸ್ಕೊಡ್ತಾ ಇದ್ದ. ಮತ್ತೆ ಯಾರು ಇಂತಹ ಆತ್ಮ ಸಾಕ್ಷಾತ್ಕಾರವನ್ನು ಹೊಂದಿದ್ದಾನೆ ಆ ವ್ಯಕ್ತಿ ಎಲ್ಲ ಅಂದ್ರೆ ಕಷ್ಟ ಸುಖವನ್ನ ಅಥವಾ ಶತ್ರು ಮಿತ್ರರ ನಡುವೆ ಹೇಗೆ ಅವನು ಸಮಚಿತ್ತತೆ ಸಮತೋಲನವನ್ನ ಕಾಪಾಡ್ಕೋತಾನೆ ಅನ್ನೋದನ್ನ ನಾವು ನೋಡಿದ್ವಿ. ಮತ್ತೆ ಅವನು ಎಲ್ಲವನ್ನು ಕೂಡ ಅಂದ್ರೆ ಚಿನ್ನ ಅಂತ ಈ ಭೌತಿಕ ಜಗತ್ತಿನಲ್ಲಿ ಯಾವುದಕ್ಕೆ ಅತಿ ಪ್ರಾಮುಖ್ಯತೆಯನ್ನು ಕೊಡ್ತಾರೋ, ಯಾರು ಅಂತಹ ಶುದ್ಧ ಭಕ್ತ ಅಥವಾ ಯೋಗಿ ಇದ್ದಾನೆ ಅವನಿಗೆ ಅದು ಕಲ್ಲಿಗೆ ಸಮಾನ ಅನ್ನುವಂಥದ್ದನ್ನ ನಾವು ನೋಡಿದ್ವಿ. ಈ ಎಲ್ಲ ವಿಷಯಗಳನ್ನ ನಾವು ನಿನ್ನೆ ಅಧ್ಯಾಯದಲ್ಲಿ ನೋಡಿದ್ದೀವಿ. ಈಗ ಮುಂದುವರ್ಸೋಣ. ಇವತ್ತಿನ ಒಂದು ಶ್ಲೋಕದ 33ನೇ ಶ್ಲೋಕದಿಂದ ಪ್ರಾರಂಭಿಸ್ಬೇಕು. ಅರ್ಜುನ ಉವಾಚ ಯೂಯಂ ಯೋಗಸ್ತ್ವಯಾ ಪ್ರೋಕ್ತಂ ಸಾಮ್ಯೇನ ಮಧುಸೂದನ ಏತಸ್ಯಾಹಂ ನ ಪಶ್ಯಾಮಿ ಚಂಚಲಾತ್ವಾತ್ ಸ್ಥಿತಂ ಸ್ಥಿರಾಂ. ಅನುವಾದ ಪ್ರಭುಪಾದರಿಗೆ ಜಯವಾಗ್ಲಿ. ಅರ್ಜುನನು ಹೀಗೆ ಹೇಳಿದನು, ಮಧುಸೂದನನೇ, ನೀನು ಸಂಗ್ರಹವಾಗಿ ಹೇಳಿದ ಈ ಯೋಗ ಪದ್ಧತಿಯು ಕಾರ್ಯಸಾಧ್ಯವಲ್ಲ ಮತ್ತು ಇದು ಸಹಿಸಲು ಅಸಾಧ್ಯವಾದದ್ದು ಎಂದು ನನಗೆ ತೋರುತ್ತದೆ. ಏಕೆಂದರೆ ಮನಸ್ಸು ಪ್ರಕ್ಷುಬ್ಧವಾದದ್ದು ಮತ್ತೆ ಚಂಚಲವಾದದ್ದು. ಅಂದ್ರೆ ಮನಸ್ಸು ಎಷ್ಟು ಚಂಚಲ ಅಂತಂದ್ರೆ ಮುಂದೆ ಅರ್ಜುನ ಹೇಳ್ತಾನೆ ಮನಸ್ಸನ್ನ ನಿಯಂತ್ರಣ ಮಾಡೋದಕ್ಕೆ ಅಸಾಧ್ಯ ಅಂತ. ಅಂದ್ರೆ ಅರ್ಜುನ ಹೇಳ್ತಾನೆ, ನಾನು ಗಾಳಿಯನ್ನ ಬೇಕಿದ್ರೂ ಹಿಡಿದಿಡ್ತೀನಿ, ಆದ್ರೆ ಮನಸ್ಸನ್ನ ಒಂದು ಕಡೆ ಅದನ್ನ ಏಕಾಗ್ರತೆಗೆ ತರುವಂತದ್ದು ಅಷ್ಟು ಸುಲಭದ ಮಾತಲ್ಲ ಅಂತ. ಆದ್ರೆ ವಾಸ್ತವದಲ್ಲಿ ನಾವು ನೋಡ್ತೀವಿ ಏಕಾಗ್ರತೆ ಅರ್ಜುನನಿಗೆ ಇದೆಯಾ ಇಲ್ವಾ? ಅವನಿಗಿತ್ತ ಇಲ್ವಾ? ಇತ್ತು ಮಾತಾಜಿ. ಎಷ್ಟು ಇತ್ತು ಅಂತಂದ್ರೆ ಅವನು ಅಷ್ಟು ಚಿಕ್ಕವನಿದ್ದಾಗ್ಲೆ ಗುರುಕುಲಕ್ಕೆ ಹೋದಾಗ ಅವನು ದ್ರೋಣಾಚಾರ್ಯರು ಹೇಳಿದಂತಹ ಮರದಲ್ಲಿ ಇದ್ದಂತಹ ಒಂದು ಪಕ್ಷಿಯ ಕಣ್ಣಿಗೆ ಏಕಾಗ್ರತೆಯಿಂದನೇ ಅವನು ಆ ಬಾಣವನ್ನ ಸಾಧಿಸ್ಲಿಕ್ಕೆ ಸಾಧ್ಯ ಆಯ್ತು. ಅದೇ ರೀತಿ ದ್ರೌಪದಿ ಸ್ವಯಂವರದ ಸಮಯದಲ್ಲಿ ಆ ನೀರಿನಲ್ಲಿ ಅಂದ್ರೆ ಚಲಿಸ್ತಾ ಇರುವಂತಹ ಮೀನಿನ ಛಾಯೆಯನ್ನ ನೋಡ್ತಾ ಅದರ ಕಣ್ಣಿಗೆ ಬಾಣವನ್ನ ಹೊಡಿತಾನೆ. ಅಷ್ಟು ಏಕಾಗ್ರತೆ ಅವನಲ್ಲಿ ಇತ್ತು. ಮತ್ತೆ ನಾವು ನೋಡ್ತೀವಿ ಇನ್ನೊಂದು ಏನಂದ್ರೆ ಅವನು ಪಾಶುಪತಾಸ್ತ್ರವನ್ನ ಪಡೆಯೋದಕ್ಕೆ ಶಿವನ ಜೊತೆಯಲ್ಲಿ ಕಾದಾಡ್ತಾನೆ.
ಆ ಒಂದು ಶೂಕರಕ್ಕೆ ಹೇಗೆ ಅವನು ಬಾಣವನ್ನು ಬಿಡ್ತಾನೆ ಅಂತ. ಹಾಗೆ ಅರ್ಜುನನಿಗೆ ಮೊದಲೇ ಏಕಾಗ್ರತೆ ಅನ್ನುವಂಥದ್ದಿತ್ತು, ಆದ್ರೂ ಕೂಡ ಅವನು ಹೇಳ್ತಾ ಇದ್ದಾನೆ ಮನಸ್ಸು ತುಂಬಾ ಚಂಚಲವಾದದ್ದು, ಅದನ್ನ ಒಂದು ಕಡೆ ನಾನು ಸ್ಥಿರವಾಗಿ ನಿಲ್ಲಿಸೋದಕ್ಕೆ ಸಾಧ್ಯನೇ ಇಲ್ಲ ಅಂತಲೇ ತಿಳಿಸ್ತಾ ಇದ್ದಾನೆ. ಆ ಒಂದು ಆ ಅಂದ್ರೆ ಈಗ ನಾವು ನೋಡ್ತೀವಿ ಅಷ್ಟಾಂಗ ಯೋಗ ಅಂದ್ರೆ ಕಾಡಿನಲ್ಲಿ ಹೋಗಿ ಮಾಡುವಂಥದ್ದು. ಇಲ್ಲಿ ಅರ್ಜುನ ಹೇಗೆ ಅಂತಂದ್ರೆ ಅವನು ಅಂದ್ರೆ ಅವರು ಈ ಜೀವನ ಪರ್ಯಂತ ಕಾಡಿನಲ್ಲೇ ಕಳೆದಿರ್ತಾರೆ. ಅವನು ಹುಟ್ಟುವುದು ಕೂಡ ಕಾಡಿನಲ್ಲೇ, ಅಂದ್ರೆ ಪಾಂಡವರು ಹುಟ್ಟುವುದು ಕಾಡಿನಲ್ಲಿ. ನಂತರ ಆ ದ್ರೋಣಾಚಾರ್ಯರ ಒಂದು ಗುರುಕುಲಕ್ಕೆ ಹೋಗಿ ಅಲ್ಲಿ ಅವರು ವಾಸ ಮಾಡ್ತಾರೆ. ನಂತರ ಅಲ್ಲಿಂದ ಬಂದ ಮೇಲೆ ಅವರಿಗೆ ಆ ಏನ್ ಮಾಡ್ತಾರೆ ಅಂದ್ರೆ ಇವರು ಅರಗಿನ ಮನೆಯಲ್ಲಿ ಸುಡೋ ಪ್ರಯತ್ನ ಮಾಡ್ತಾರೆ. ಆಗ ಕುಂತಿ ಸಮೇತವಾಗಿ ಅವರು ಕೂಡ ಕಾಡಿಗೆ ಹೋಗ್ತಾರೆ, ಕಾಡಿನಲ್ಲಿ ಕಾಲ ಕಳೀತಾರೆ. ನಂತರ ಏನಾಗುತ್ತೆ ಅಂತಂದ್ರೆ ಮತ್ತೆ ಅವರು ಯಾವಾಗ ಒಂದು ಇಂದ್ರಪ್ರಸ್ಥವನ್ನ ಅಲ್ಲಿ ಹೋಗಿ ಇಂದ್ರಪ್ರಸ್ಥವನ್ನ ಮಾಡ್ತಾರೆ. ಅಂದ್ರೆ ಅದೊಂದು ಕಾಂಡವ ವನ ಅಂತ ಹೇಳ್ತಾರೆ, ಕಾಡು. ಅದನ್ನ ಇಂದ್ರಪ್ರಸ್ಥವನ್ನಾಗಿ ಮಾಡ್ತಾರೆ. ನಂತರ ಅವ್ರಿಗೆ ದ್ಯೂತದಲ್ಲಿ ಮೋಸ ಮಾಡಿ ಏನ್ ಮಾಡ್ತಾರೆ, ಅವರನ್ನ ಮತ್ತೆ 12 ವರ್ಷ ಕಾಡಿಗೆ ಅಟ್ಟುತ್ತಾರೆ. 1 ವರ್ಷ ಅಜ್ಞಾತವಾಸದಲ್ಲಿ ಇರ್ತಾರೆ. ಹೀಗೆ ಅವ್ರಿಗೆ ಕಾಡು ತುಂಬಾ ಪರಿಚಿತ ಆಗೋಗಿರುತ್ತೆ, ಅಂದ್ರೆ ಕಾಡಿನಲ್ಲಿ ಇರುವಂತದ್ದು ಅವ್ರಿಗೆ ಸಹಜ ಆಗೋಗಿರುತ್ತೆ ಅಂತ ಅರ್ಜುನ ಹೇಳ್ತಾ ಇದ್ದಾನೆ. ಅಂದ್ರೆ ಇಂತಹ ಒಂದು ಅಷ್ಟಾಂಗ ಯೋಗ ಮಾಡುವಂಥದ್ದು ಅಷ್ಟು ಸುಲಭ ಅಲ್ಲ ಅಂತ. ಅವನಿಗೆ ಅಷ್ಟು ಸುಲಭ ಅಲ್ಲ ಅಂತ ಅಂದ್ರೆ ಕಲಿಯುಗದಲ್ಲಿ ಇರುವಂತಹ ನಮ್ಮಂತವರಿಗೆ ಕಾಡಿಗೆ ಹೋಗಿ ಆ ರೀತಿ ಒಂದು ಅಷ್ಟಾಂಗ ಯೋಗ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತಾ? ಇಲ್ಲ ಮಾತಾಜಿ. ಅಸಾಧ್ಯವಾದದ್ದು. ಅದನ್ನ ಇಲ್ಲಿ ಅರ್ಜುನ ಕೂಡ ಹೇಳ್ತಾ ಇದ್ದಾನೆ. ಅಂದ್ರೆ 5,000 ವರ್ಷಗಳ ಹಿಂದೆ ಅರ್ಜುನನಿಗೆ ಅಸಾಧ್ಯವಾದದ್ದು ಈಗ ಪ್ರಸ್ತುತ ಕಲಿಯುಗದಲ್ಲಿರುವವರಿಗೆ ಎಷ್ಟು ಸಾಧ್ಯ ಆಗುತ್ತೆ ಅನ್ನುವಂಥದ್ದನ್ನ ಇಲ್ಲಿ ಪ್ರಭುಪಾದರು ಭಾವಾರ್ಥದಲ್ಲಿ ಪ್ರಶ್ನೆ ಮಾಡ್ತಿದ್ದಾರೆ. ಕೃಷ್ಣ ಸ್ವಲ್ಪ ಮೂವ್ ಆಗೋಯ್ತು. 33ನೇ ಶ್ಲೋಕ ಇರ್ಬೇಕು ಮಾತಾಜಿ. 1 ನಿಮಿಷ ಪ್ರಭುಜಿ. ಆ 34ನೇ ಶ್ಲೋಕ ಇರುತ್ತೆ, ಪುಸ್ತಕ ಇದ್ರೆ ಓದಿ. ಹರೇ ಕೃಷ್ಣ ಮಾತಾಜಿ. 5ನೇ ಅಧ್ಯಾಯ ಮಾತಾಜಿ. ಮಾತಾಜಿ 5ನೇ ಅಧ್ಯಾಯ 6ನೇ ಅಧ್ಯಾಯ ಮಾತಾಜಿ. 6ನೇದು ಮಾತಾಜಿ. ಅದು 1 ನಿಮಿಷ ಮೂವ್ ಹೌದು ಆಗೋಯ್ತದೆ. ಅದು ಹೌದು 7ಕ್ಕೆ ಹೋಗ್ತಾ ಇದೆ, 5ಕ್ಕೆ ಹೋಗ್ತಾ ಇದೆ. ಓಕೆ, ಧ್ಯಾನ ಯೋಗ ಬಂತು. ಬಂತು ಮಾತಾಜಿ. 6ನೇ ಅಧ್ಯಾಯ 1ನೇ ಶ್ಲೋಕದಲ್ಲಿದೆ ಇವಾಗ. 2. ಹರೇ ಕೃಷ್ಣ ಮಾತಾಜಿ. ಮಾತಾಜಿ 34ನೇ ಶ್ಲೋಕ. ನಾನು ಓದ್ತೇನೆ ಮಾತಾಜಿ. ಚಂಚಲಂ ಹಿ ಮನಃ ಕೃಷ್ಣ ಪ್ರಮಾತಿ ಬಲವದೃಢಂ ತಸ್ಯಾಹಂ ನಿಗ್ರಹಂ ಮನ್ಯೇ ವಾಯೋರಿವ ಸುದುಷ್ಕರಂ. ಅನುವಾದ ಶ್ರೀಲಾ ಪ್ರಭುಪಾದರಿಗೆ ಜಯವಾಗಲಿ. ಕೃಷ್ಣನೇ, ಮನಸ್ಸು ಚಂಚಲವಾದದ್ದು, ಪ್ರಕ್ಷುಬ್ಧವಾದದ್ದು, ಹಠಮಾರಿ ಮತ್ತು ಬಲವಾದದ್ದು. ಅದನ್ನು ನಿಗ್ರಹಿಸುವುದು ಗಾಳಿಯನ್ನು ನಿಯಂತ್ರಿಸುವುದಕ್ಕಿಂತ ಕಷ್ಟ ಎಂದು ನನಗೆ ತೋರುತ್ತದೆ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ. ಅಂದ್ರೆ ಅರ್ಜುನ ಎಂತ ಒಳ್ಳೆ ಬಿಲ್ಲುಗಾರ ಆಗಿರ್ತಾನೆ ಅಂದ್ರೆ ಅವನು ಏನನ್ನ ಬೇಕಿದ್ರು ನಿಯಂತ್ರಣ ಮಾಡೋಷ್ಟು ಶಕ್ತಿ ಅವನಲ್ಲಿ ಇರುತ್ತೆ ಅಂತ ಹೇಳ್ತಾನೆ. ಅಂದ್ರೆ ನಾನು ಗಾಳಿಯನ್ನು ಕೂಡ ಒಂದ್ ವೇಳೆ ನಿಯಂತ್ರಣ ಮಾಡ್ಬೇಕು ಅಂದ್ರೆ ನಿಯಂತ್ರಿಸ್ಬಿಡ್ತೀನಿ, ಆದ್ರೆ ಮನಸ್ಸನ್ನ ನಿಯಂತ್ರಣ ಮಾಡೋದು ಸಾಧ್ಯ ಇಲ್ಲ ಅಂತ. ಅಂದ್ರೆ ಮನಸ್ಸನ್ನ ಎಷ್ಟು ಅದು ಚಂಚಲ ಮತ್ತೆ ಅದು ಎಷ್ಟು ವೇಗವಾಗಿ ಚಲಿಸೋದಕ್ಕೆ ಅದರಿಂದ ಸಾಧ್ಯ ಆಗುತ್ತೆ ಅಂತಂದ್ರೆ ಕ್ಷಣ ಮಾತ್ರದಲ್ಲಿ ಅದು ಎಲ್ಲಿಗೆ ಬೇಕಾದ್ರೂ ಹೋಗೋದಕ್ಕೆ ಅದರಿಂದ ಸಾಧ್ಯ ಆಗುತ್ತೆ. ನಾವು ನೋಡ್ತೀವಿ ಈ ಒಂದು ಶುದ್ಧ ಭಕ್ತರು ಯಾರಿರ್ತಾರೆ ಅವ್ರ ಕೂತಲ್ಲಿಯೇ ಆಧ್ಯಾತ್ಮಿಕ ಜಗತ್ತಿನ ದರ್ಶನ ಪಡಿತಾರೆ. ಅಂದ್ರೆ ಅವರ ಮನಸ್ಸು ಅಷ್ಟೊಂದು ಏನಂತ ಹೇಳ್ತಾರೆ, ಅದಕ್ಕೆ ಅಷ್ಟೊಂದು ಶಕ್ತಿ ಇದೆ ಅಂತ. ಅದು ತುಂಬಾ ಶಕ್ತಿಶಾಲಿ. ಯಾವಾಗ್ಲೂ ಮನಸ್ಸನ್ನುವಂಥದ್ದು, ಬುದ್ಧಿ ಎನ್ನುವಂಥದ್ದು ಮನಸ್ಸನ್ನ ನಿಯಂತ್ರಣ ಮಾಡುತ್ತೆ ಅಂತ ಹೇಳ್ತಾರೆ. ಆದ್ರೆ ವಾಸ್ತವದಲ್ಲಿ ಆ ಬುದ್ಧಿಯನ್ನು ಕೂಡ ಸೋಲಿಸುವಂತ ಶಕ್ತಿ ಮನಸ್ಸಿಗೆ ಇರುತ್ತೆ ಅಂತ. ಹಾಗೆ ಇಲ್ಲಿ ಅರ್ಜುನ ಹೇಳ್ತಾ ಇದ್ದಾನೆ, ಅಂತಹ ಮನಸ್ಸನ್ನ ನಾನು ನಿಯಂತ್ರಣ ಮಾಡೋದಕ್ಕೆ ಅಸಾಧ್ಯ, ಅದು ತುಂಬಾ ಕಷ್ಟ ಅಂತ ಇಲ್ಲಿ ತಿಳಿಸ್ತಾ ಇದ್ದಾನೆ. ಅಂದ್ರೆ ಅದನ್ನ ಹಠಮಾರಿ ಅಂತೆಲ್ಲ ಹೇಳ್ತಾ ಇದ್ದಾರೆ.
ಬುದ್ಧಿಶಕ್ತಿಯು ಮನಸ್ಸನ್ನು ನಿರ್ದೇಶಿಸಬೇಕು. ಆದರೆ ಮನಸ್ಸು ಎಷ್ಟು ಗಟ್ಟಿ ಮತ್ತು ಹಠಮಾರಿ ಎಂದರೆ ಒಂದು ತೀವ್ರವಾದ ರೋಗಾಣು ಸೋಂಕು ಔಷಧಿ ಪರಿಣಾಮವನ್ನು ಮೀರಿಸುವಂತೆ ಮನಸ್ಸು ಬಹುಬಾರಿ ಮನುಷ್ಯನ ಬುದ್ಧಿಶಕ್ತಿಯನ್ನು ಸಹ ಅಧೀನ ಮಾಡಿಕೊಳ್ಳುತ್ತದೆ. ಯೋಗಾಭ್ಯಾಸವು ಇಂತಹ ಗಟ್ಟಿ ಮನಸ್ಸನ್ನು ನಿಯಂತ್ರಿಸುತ್ತದೆ ಎಂದು ನಂಬಿಕೆ. ಆದರೆ ಅರ್ಜುನನಂತಹ ಲೌಕಿಕ ವ್ಯಕ್ತಿಗೆ ಇಂತಹ ಅಭ್ಯಾಸವು ಕಾರ್ಯಸಾಧ್ಯವಿಲ್ಲ. ಇದು ಆಧುನಿಕ ಮನುಷ್ಯನ ವಿಷಯ ಏನು ಹೇಳಬಹುದು ಅಂದ್ರೆ, ಇಲ್ಲಿ ಯಾರು ಕೃಷ್ಣ ಪ್ರಜ್ಞೆಯಲ್ಲಿ ಇಲ್ಲ ಅಂತವರಿಗೆ ಮನಸ್ಸು ಅದು ಮನಸ್ಸನ್ನ ನಿಯಂತ್ರಣ ಮಾಡುವಂಥದ್ದು ಸಾಧ್ಯ ಇಲ್ಲ. ಆದ್ರೆ ಹೇಗೆ ಅಂಬರೀಷ ಮಹಾರಾಜ ತನ್ನೆಲ್ಲ ಇಂದ್ರಿಯಗಳನ್ನ ಭಗವಂತನ ಸೇವೆಯಲ್ಲಿ ತೊಡಗಿಸಿದ್ದ, ಅಂತಹ ಶುದ್ಧ ಭಕ್ತರಿಗೆ ಮಾತ್ರ ಆ ಮನಸ್ಸು ಅದು ಕೃಷ್ಣ ಪ್ರಜ್ಞೆಯಲ್ಲಿ ಇರುವುದರಿಂದ, ಅಂದ್ರೆ ಭಗವಂತನಿಗೆ ಶರಣಾಗಿ ಅವನ ಸೇವೆಯಲ್ಲಿ ತೊಡಗಿರುವುದರಿಂದ ಮಾತ್ರ ಅದು ನಿಯಂತ್ರಣದಲ್ಲಿ ಬರೋದಕ್ಕೆ ಸಾಧ್ಯ ಅಂತ ಇಲ್ಲಿ ಹೇಳ್ತಾ ಇದ್ರೆ. ಸವೈ ಸವೈ ಮನಃ ಕೃಷ್ಣಾರವಿಂದೋ. ಮನುಷ್ಯನು ತನ್ನ ಮನಸ್ಸನ್ನು ಸಂಪೂರ್ಣವಾಗಿ ಕೃಷ್ಣನಲ್ಲಿ ತೊಡಗಿಸಬೇಕು. ಆಗ ಮಾತ್ರ ಮನಸ್ಸನ್ನು ಕ್ಷೋಭೆಗೊಳಿಸುವ ಬೇರೆ ಯಾವ ಕಾರ್ಯಗಳು ಉಳಿಯುವುದಿಲ್ಲ. ಆದ್ರೆ ಯಾರು ಬದ್ಧಾತ್ಮರು ಇರ್ತಾರೆ, ಯಾರು ಭಕ್ತರಲ್ಲ, ಯಾರು ಭಕ್ತಿಯಲ್ಲಿ ಇಲ್ಲ ಅಂತವರಿಗೆ ಅದು ಅಸಾಧ್ಯವಾದದ್ದು ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಶ್ಲೋಕ 35. ಹರೇ ಕೃಷ್ಣ. ಓದ್ತೀರಾ ಯಾರಾದ್ರು? असंशयं महाबाहो मनोदुर्निग्रहं चलम् अभ्यासेन तु कौन्तेय वैराग्येण च गृह्यते. ಅನುಮತ ಪ್ರಚ್. ಅನುವಾದ. ಶ್ರೀಕೃಷ್ಣನು ಹೀಗೆ ಹೇಳಿದನು: ಮಹಾಬಾಹುವು ಕುಂತಿಯ ಮಗನೂ ಆದ ಅರ್ಜುನನೇ, ಚಂಚಲವಾದ ಮನಸ್ಸನ್ನು ನಿಗ್ರಹಿಸುವುದು ಬಹು ಕಷ್ಟ. ಆದರೂ ಯೋಗ್ಯವಾದ ವೈರಾಗ್ಯದಿಂದ ಮತ್ತು ಅಭ್ಯಾಸದಿಂದ ಅದನ್ನು ನಿಗ್ರಹಿಸಬಹುದು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಆದ್ರೆ ಇಲ್ಲಿ ಕೃಷ್ಣ ಅದಕ್ಕೆ ಏನಂತ ಹೇಳ್ತಾ ಇದ್ದಾನೆ ಅಂದ್ರೆ, ಅದು ನಿಜವಾಗ್ಲೂ ಕೂಡ ಮನಸ್ಸನ್ನ ನಿಯಂತ್ರಣ ಮಾಡುವಂತದ್ದು ಕಷ್ಟ. ಆದ್ರೆ ಅದನ್ನ ಹೇಗೆ ಮಾಡೋದಕ್ಕೆ ಸಾಧ್ಯ ಅನ್ನೋದನ್ನು ಕೂಡ ಇಲ್ಲಿ ಹೇಳ್ತಾ ಇದ್ದಾನೆ. ಅದ್ರ ಯೋಗ್ಯವಾದ ವೈರಾಗ್ಯ, ನಮಗೆ ಇಂದ್ರಿಯ ಭೋಗದ ವಿಷಯಗಳಲ್ಲಿ ವೈರಾಗ್ಯವನ್ನ ಬೆಳೆಸ್ಕೊಳ್ಳೋ ಮೂಲಕ ಮತ್ತೆ ಸತತವಾದ ಪ್ರಯತ್ನ ಅಭ್ಯಾಸ ಮಾಡೋ ಮೂಲಕ ನಾವು ಆ ಮನಸ್ಸನ್ನ ನಿಯಂತ್ರಣ ಮಾಡೋದಕ್ಕೆ ಸಾಧ್ಯ ಇದೆ ಅಂತ ಇಲ್ಲಿ ಹೇಳ್ತಾ ಇದ್ದಾನೆ. ಆದ್ರೆ ಏನೇ ನಾ ಹೇಳಿದ ಹಾಗೆ, ಅಂದ್ರೆ ಒಂದು ವರ್ಷದ ಮಗು ನಿಮ್ಮ ತೊಡೆ ಮೇಲೆ ಎತ್ತಿ ಕೂರಿಸ್ಕೊಂಡ್ರೆ ಅದೇನ್ ಮಾಡುತ್ತೆ, ತುಂಬಾ ಸಮಯ ಕೂರೋದಿಲ್ಲ, ಎದ್ದು ಎದ್ದು ಓಡ್ತಾ ಇರುತ್ತೆ. ಆಗ ಏನ್ ಮಾಡ್ಬೇಕು, ಆ ಮಗುವನ್ನ ಹಿಡಿದು ಮತ್ತೆ ಕೂರಿಸ್ಬೇಕು. ಹಾಗೆ ಮನಸ್ಸು ಕೂಡ ಯಾವಾಗ ಈ ಹರೇ ಕೃಷ್ಣ ಮಹಾಮಂತ್ರ ಜಪ ಮಾಡ್ತೀವಿ, ಆಗ ನಮ್ಮ ಮನಸ್ಸು ಕೂಡ ಅದೇ ರೀತಿ ಮಾಡುತ್ತೆ. ಅಂದ್ರೆ ಶ್ರವಣ ಕೀರ್ತನ ಒಂದೇ ಸಮಯದಲ್ಲಿ ನಡಿಬೇಕು. ನಾವು ಹೇಳೋದನ್ನ ನಾವು ಗಮನ ಕೊಟ್ಟು ಕೇಳಬೇಕು. ಆದ್ರೆ ಮನಸ್ಸು ಅದನ್ನ ಮಾಡೋದಕ್ಕೆ ನಮ್ಗೆ ಬಿಡೋದಿಲ್ಲ. ಆಗ ಏನ್ ಮಾಡ್ತೀವಿ, ಆ ಒಂದು ಏನಂತ ಹೇಳ್ತಾರೆ, ನಮ್ಮನ್ನ ಅದು ಡಿಸ್ಟರ್ಬ್ ಮಾಡ್ತಾ ಇದ್ರು ಕೂಡ ಮತ್ತೆ ಅದನ್ನ ಸೆಳೆದು ಅಲ್ಲಿ ಆ ಒಂದು ಜಪವನ್ನ ಕೇಳುವಂತೆ ಮಾಡುವಂಥದ್ದು. ಅದನ್ನ ಯಾವಾಗ ನಾವು ಅಭ್ಯಾಸ ಮಾಡ್ತೀವಿ ಆಗ ಅದನ್ನ ಮಾಡೋದಕ್ಕೆ ಸಾಧ್ಯ ಇದೆ ಅಂತ ಏನಂತ ಹೇಳ್ತಾರೆ ಅಂದ್ರೆ, ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅಂತ. ಎಂಥದೇ ಕಷ್ಟವಾದ ಕಾರ್ಯ ಇದ್ರು ಕೂಡ ಅದನ್ನ ಅಭ್ಯಾಸ ಮಾಡಿದಾಗ ಮಾತ್ರ ನಾವು ಅದನ್ನ ಸಾಧಿಸೋದಕ್ಕೆ ಸಾಧ್ಯ ಆಗುತ್ತೆ. ಅದನ್ನ ಇಲ್ಲಿ ಭಗವಂತನು ಕೂಡ ಹೇಳ್ತಾ ಇದ್ದಾನೆ, ಅಭ್ಯಾಸ ಮಾಡುವ ಮೂಲಕ ನಾವು ಅದನ್ನ ಮಾಡ್ಬೋದು ಅಂತ. ಹರೇ ಕೃಷ್ಣ. 36. ಬೇರೆ ಯಾರಾದ್ರೂ ಓದ್ತೀರಾ? ಹರೇ ಕೃಷ್ಣ ಮಾತಾಜಿ. ನಾನು ಓದ್ಲಾ ಮಾತಾಜಿ? ಹಾ ಮಾತಾಜಿ. 36. असंयतात्मना योगो दुष्प्राप इति मे मतिः वश्यात्मना तु यतता शक्यो वाप्तುಮುಪಾಯತ. ಅನುವಾದ. ಮನಸ್ಸಿಗೆ ಕಡಿವಾಣ ಹಾಕಲಾರದವನಿಗೆ ಆತ್ಮ ಸಾಕ್ಷಾತ್ಕಾರವು ಕಷ್ಟ. ಆದರೆ ಯಾರ ಮನಸ್ಸು ನಿಯಂತ್ರಣದಲ್ಲಿರುತ್ತದೋ ಮತ್ತು ಯಾರು ಯೋಗ್ಯವಾದ ರೀತಿಗಳಲ್ಲಿ ಪ್ರಯತ್ನಿಸುವರೋ ಅವರಿಗೆ ಯಶಸ್ಸು ಖಂಡಿತ. ಇದು ನನ್ನ ಅಭಿಪ್ರಾಯ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಧನ್ಯವಾದಗಳು ಮಾತಾಜಿ. ಅಂದ್ರೆ ಈ ಒಂದು ಆತ್ಮ ಸಾಕ್ಷಾತ್ಕಾರ ಅನ್ನುವಂಥದ್ದು ಏನಿದೆ, ಅದನ್ನ ಸಾಧಿಸ್ಬೇಕು ಅಂತಂದ್ರೆ ಅದಕ್ಕೆ ಮುಖ್ಯವಾಗಿ ಮನಸ್ಸಿನ ಮೇಲೆ ನಿಯಂತ್ರಣ ಸಾಧಿಸುವಂಥದ್ದು ಅತಿ ಮುಖ್ಯ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಯಾರು ಆ ಮನಸ್ಸನ್ನ ನಿಯಂತ್ರಣ ಮಾಡೋದಕ್ಕೆ ಆಗೋದಿಲ್ಲ ಅಂತವರು, ಅಂದ್ರೆ ನಾವು ಆಗ್ಲೇ ಹೇಳಿದ ಹಾಗೆ, ಯಾರ ಒಂದು ಮನಸ್ಸು ಅಥವಾ ಇಂದ್ರಿಯಗಳು ಇಂದ್ರಿಯ ಭೋಗದ ವಿಷಯಗಳಲ್ಲಿ ತೊಡಗಿರುತ್ತೆ, ಅಂತಹ ಒಂದು ವ್ಯಕ್ತಿ ಅವನ ಆಧ್ಯಾತ್ಮಿಕ ಉನ್ನತಿ ಅಥವಾ ಅವನು ಭಗವಂತನ ಧಾಮಕ್ಕೆ ಹೋಗೋದಕ್ಕೆ, ಭಕ್ತಿ ಸೇವೆ ಮಾಡೋದಕ್ಕೆ ಅವನಿಂದ ಸಾಧ್ಯ ಆಗುದಿಲ್ಲ. ಅಂದ್ರೆ ಈ ಎರಡೂ ಏನಂತ ಹೇಳ್ತಾರೆ ಅಂದ್ರೆ ವಿರುದ್ಧ ದಿಕ್ಕಿನಲ್ಲಿರುವಂತಹ ವಿಷಯಗಳು.
ಒಂದು ಬಂಧನಕ್ಕೆ ಭವಬಂಧನಕ್ಕೆ ಕಾರಣ ಆಗುತ್ತೆ, ಇನ್ನೊಂದು ಭವಬಂಧನದಿಂದ ಮುಕ್ತಿಯನ್ನು ಕೊಡುವಂಥದ್ದು. ಒಂದೇ ಸಮಯದಲ್ಲಿ ನಾವು ಎರಡನ್ನು ಮಾಡೋದಕ್ಕೆ ಸಾಧ್ಯ ಇಲ್ಲ. ಹಾಗೆ ಯಾರು ವೈರಾಗ್ಯವನ್ನ ಬೆಳೆಸ್ಕೋತಾರೆ, ಇಂದ್ರಿಯ ವಿಷಯಗಳಲ್ಲಿ ವೈರಾಗ್ಯವನ್ನ ಬೆಳೆಸ್ಕೊಳ್ತಾರೆ, ಅಂಥವ್ರು ಮಾತ್ರ ಭಗವಂತನ ಭಕ್ತಿ ಕಾರ್ಯದಲ್ಲಿ ಆಸಕ್ತಿಯನ್ನ ಪಡೆಯೋದಕ್ಕೆ ಸಾಧ್ಯ ಆಗುತ್ತೆ. ಆಗ ಮಾತ್ರ ಅವನು ಆ ಒಂದು ಆತ್ಮ ಸಾಕ್ಷಾತ್ಕಾರವನ್ನ ಪಡೀಲಿಕ್ಕೂ ಕೂಡ ಸಾಧ್ಯ ಆಗುತ್ತೆ. ಇದಕ್ಕೆ ಅತಿ ಮುಖ್ಯವಾಗಿ ಮನಸ್ಸಿನ ಮೇಲೆ ನಾವು ನಿಯಂತ್ರಣವನ್ನ ಸಾಧಿಸಬೇಕು ಅಂತ ಇಲ್ಲಿ ತಿಳಿಸ್ತಾ ಇದ್ದಾನೆ ಭಗವಂತ. ಅರ್ಜುನನ ಒಂದು ಶ್ಲೋಕ. ಹರೇ ಕೃಷ್ಣ. ಶ್ಲೋಕ 37 ಅರ್ಜುನ ವಾಚ ಆಯತ ಹಿ ಶ್ರದ್ಧಯೋಪೇತೋ ಯೋಗಾಚಲಿತ ಮಾನಸಃ ಅಪ್ರಾಪ್ಯ ಯೋಗ ಸಂಸಿದ್ಧಿಂ ಕಾಂ ಗತಿಂ ಕೃಷ್ಣ ಗಚ್ಚತಿ. ಅನುವಾದ: ಅರ್ಜುನನು ಹೀಗೆಂದನು, ಕೃಷ್ಣನೇ ಪ್ರಾರಂಭದಲ್ಲಿ ಶ್ರದ್ಧೆಯಿಂದ ಆತ್ಮ ಸಾಕ್ಷಾತ್ಕಾರದ ಸಾಧನೆಯನ್ನು ಸ್ವೀಕರಿಸಿ ಅನಂತರ ಪ್ರಾಪಂಚಿಕ ಮನೋಧರ್ಮದಿಂದ ಪ್ರಯತ್ನವನ್ನು ನಿಲ್ಲಿಸಿ ಯೋಗ ಸಂಸಿದ್ಧಿಯನ್ನು ಪಡೆಯದಿರುವ ಮನುಷ್ಯನ ಗತಿ ಏನು? ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ, ಧನ್ಯವಾದಗಳು. ಅಂದ್ರೆ ಈಗ ಏನಂತ ಹೇಳ್ತಾರೆ ಅಂದ್ರೆ, ಈಗ ತುಂಬಾ ಕಷ್ಟಪಟ್ಟು ಆಧ್ಯಾತ್ಮಿಕ ಪ್ರಗತಿಯನ್ನು ಪಡೆಯೋದಕ್ಕೆ ಪ್ರಯತ್ನ ಪಡುವಂಥದ್ದು. ಅಂದ್ರೆ ಕಷ್ಟಪಟ್ಟು ಬೆಳಗ್ಗೆ 6:30 ಎದ್ದೇಳ್ತಾ ಇರುವಂತ ವ್ಯಕ್ತಿ 3:30 ಏಳೋ ಪ್ರಯತ್ನ ಮಾಡುವಂಥದ್ದು. ಅಷ್ಟು ಕಷ್ಟಪಟ್ಟು ಪ್ರಯತ್ನ ಮಾಡಿ ನಂತರ ಅಭ್ಯಾಸ ಮಾಡಿ ಕ್ರಮೇಣ 16 ಸುತ್ತು ಜಪವನ್ನ ಮಾಡಿ ಹಾಗೆ ಭಗವಂತನ ಆರತಿ ದರ್ಶನ ಮಾಡುವಂಥದ್ದು, ನಂತರ ದೀಕ್ಷೆ ಪಡ್ಕೊಳ್ಳುವಂಥದ್ದು, ಆಮೇಲೆ ವ್ರತಗಳು, ಏಕಾದಶಿ ವ್ರತಗಳನ್ನ ಆಚರಣೆ ಮಾಡುವಂಥದ್ದು, ನಂತರ ಯಾರು ನಮ್ಮ ಒಂದು ಗುರುಗಳಿರ್ತಾರೆ, ಪರಂಪರೆಯಲ್ಲಿ ಬಂದಂತಹ ಆಚಾರ್ಯರು, ಅವರ ಒಂದು ಆವಿರ್ಭಾವ ಮತ್ತೆ ಅಂತರ್ಧಾನ ಆದಂತಹ ದಿನಗಳಲ್ಲಿ ಉಪವಾಸ ಮಾಡುವಂಥದ್ದು, ನಂತರ ಅನೇಕ ಯಮ ನಿಯಮಗಳನ್ನ ಪಾಲನೆ ಮಾಡುವಂಥದ್ದು, 4 ನಿಯಂತ್ರಕ ತತ್ವಗಳನ್ನ ಪಾಲನೆ ಮಾಡುವಂಥದ್ದು. ಇದೆಲ್ಲ ಮಾಡಿ ಅಷ್ಟೆಲ್ಲ ಕಷ್ಟಪಟ್ಟು ಆ ವ್ಯಕ್ತಿ, ಅಂದ್ರೆ ಮಾಯೆ ಎನ್ನುವಂಥದ್ದು ಕೂಡ ಭಗವಂತನ ಬಹಿರಂಗ ಶಕ್ತಿಯಾಗಿರುತ್ತೆ. ಆ ಮಾಯೆ ಕೂಡ ಭಗವಂತನ ಶಕ್ತಿಯಾದ ಕಾರಣ ಅದು ಹೇಗೆ ಅವನನ್ನ ದಿಕ್ಕು ತಪ್ಪಿಸುತ್ತೆ ಅನ್ನುವಂಥದ್ದು ಅದು ಕೂಡ ಅಷ್ಟೇ ಪ್ರಬಲ. ಅಂದ್ರೆ ಅದಕ್ಕೆ ಭಗವಂತ ಹೇಳ್ತಾನೆ, ಮಾಯೆ ಎನ್ನುವಂಥದ್ದು ಎಷ್ಟು ಪ್ರಬಲ ಅಂತಂದ್ರೆ, ಭಗವಂತನಿಗೆ ಯಾರು ಶರಣಾಗತಿಯನ್ನು ಹೊಂದೋದಿಲ್ವೋ ಅವರನ್ನ ತುಂಬಾ ಸುಲಭವಾಗಿ ಅವಳು ಸೋಲಿಸ್ಬಿಡ್ತಾಳೆ ಅಂತ. ಹಾಗೆ ಯಾರು ಆ ಒಂದು ಪ್ರಯತ್ನ ಪಡ್ತಾ ಇರ್ತಾರೆ ಅಂತವರನ್ನು ಕೂಡ ಅವಳು ಪರೀಕ್ಷೆ ಮಾಡ್ತಾಳೆ. ಆಗ ಏನಾಗುತ್ತೆ ಅಂತಂದ್ರೆ ವ್ಯಕ್ತಿ ಅದರಲ್ಲಿ ವಿಫಲ ಆಗೋದಕ್ಕೂ ಸಾಧ್ಯತೆ ಇರುತ್ತೆ. ನಾವು ಭರತ ಮಹಾರಾಜನ ಉದಾಹರಣೆ ನೋಡ್ತೀವಿ. ಅವನೇನ್ ಮಾಡ್ತಾನೆ, ಕಾಡಿಗೆ ಹೋಗಿ, ಅಂದ್ರೆ ಚಿಕ್ಕ ವಯಸ್ಸಿನಲ್ಲಿ ಎಲ್ಲವನ್ನೂ ಬಿಡ್ತಾನೆ, ಹೆಂಡತಿ, ಮಕ್ಕಳು, ಪರಿವಾರ, ರಾಜ್ಯ ಎಲ್ಲವನ್ನು ಕೂಡ ಬಿಟ್ಟು ಅವನೇನ್ ಮಾಡ್ತಾನೆ, ಕಾಡಿಗೆ ಹೋಗಿ ಭಗವಂತನ ಒಂದು ಧ್ಯಾನದಲ್ಲಿ ತೊಡಗೋದಕ್ಕೆ ಹೋಗ್ತಾನೆ. ಆ ಒಂದು ಜಿಂಕೆ ಮರಿಯ ಮೋಹಕ್ಕೆ ಒಳಗಾಗಿ ಹೇಗೆ ಭಾವದ ಹಂತದಲ್ಲಿ ಇರ್ತಾನೆ ಅಂತ ಹೇಳ್ತಾರೆ. ಅಂದ್ರೆ ಈ ಒಂದು 9 ಹಂತಗಳಿದೆ ಈ ಭಕ್ತಿಯಲ್ಲಿ ಅಂತ ಹೇಳ್ತಾರೆ. ಮೊದಲಿಗೆ ಯಾರಿದ್ರು ಹೇಳ್ತೀರಾ ಭಕ್ತಿಯಲ್ಲಿ ಬರುವಂತಹ 9 ಹಂತಗಳು ಯಾವ್ದೆಲ್ಲ ಅಂತ? ಮೊದಲಿಗೆ ಶ್ರದ್ಧೆ ಅಂತ ಹೇಳ್ತಾರೆ. ಮೊದಲಿಗೆ ಶ್ರದ್ಧೆ ಇರುವಂತದ್ದು. ಶ್ರದ್ಧೆ ಇರುವಂತಹ ವ್ಯಕ್ತಿ ಏನ್ ಮಾಡ್ತಾನೆ, ಭಕ್ತರ ಸಂಘಕ್ಕೆ ಬರ್ತಾನೆ. ಭಕ್ತರ ಸಂಘ ಆದ್ಮೇಲೆ ಅವನಿಗೆ ಅಲ್ಲಿ ಏನ್ ಮಾಡ್ತಾನೆ, ಸಂಘದಲ್ಲಿ ಅವನು ಭಜನ ಕ್ರಿಯೆ ಮಾಡ್ತಾನೆ. ಭಜನೆ ಕ್ರಿಯೆ ಮಾಡಿದ ನಂತರ ಏನಾಗುತ್ತೆ, ನಂತರ ಅವನ ಎಲ್ಲ ಅನರ್ಥಗಳು ನಿವೃತ್ತಿ ಆಗುತ್ತೆ. ಆ ಅನರ್ಥಗಳು ನಿವೃತ್ತಿ ಆದ್ಮೇಲೆ ಅವನಿಗೆ ಅದರಲ್ಲಿ ಒಂದು ರುಚಿ ಎನ್ನುವಂಥದ್ದು, ಅಲ್ಲ, ರುಚಿಗೆ ಮುಂಚೆ ನಿಷ್ಠೆ, ಗುರು ಹೇಳಿದ ಮಾತನ್ನ ಅವನು ಸರಿಯಾದ ರೀತಿಯಲ್ಲಿ ನಿಷ್ಠೆಯಿಂದ ಅದನ್ನ ಆಚರಣೆ ಮಾಡ್ತಾನೆ. ಕ್ರಮೇಣ ಅವನಿಗೆ ಅದರಲ್ಲಿ ರುಚಿ ಸಿಗುತ್ತೆ. ರುಚಿ ಸಿಕ್ಕಿದಾದ್ಮೇಲೆ ಏನ್ ಮಾಡ್ತಾನೆ, ಅವನಿಗೆ ಅದರಲ್ಲಿ ಆಸಕ್ತಿ ಬರುತ್ತೆ. ಆಸಕ್ತಿಯಿಂದ ಭಾವದ ಹಂತಕ್ಕೆ ಬರ್ತಾನೆ. ಭಗವಂತನ ಜೊತೆ ಅವನಿಗೆ ಒಂದು ಭಾವ ಅನ್ನುವಂಥದ್ದು, ಸಂಬಂಧ ಅನ್ನುವಂಥದ್ದು ಏರ್ಪಡುತ್ತೆ. ಅಂತ ಒಂದು ಹಂತದಲ್ಲಿ ಇರುವಂತಹ ವ್ಯಕ್ತಿಯನ್ನ ಭಗವಂತ ಪ್ರೇಮದ ಹಂತಕ್ಕೆ ಕರ್ಕೊಂಡು ಹೋಗ್ತಾನೆ. ಅಂದ್ರೆ ಭಗವಂತನ ಪ್ರೇಮವನ್ನ ಗಳಿಸುವುದೇ ಭಕ್ತಿಯ ಮೂಲ ಉದ್ದೇಶ. ಅದು ಕೊನೆಯ ಹಂತ, ಅಂತಿಮ ಹಂತ. ಆ ಸ್ಥಿತಿಯಲ್ಲಿ, ಅಂದ್ರೆ ಅದಕ್ಕೂ ಮುಂಚೆ ಇರುವಂತಹ ಭಾವದ ಸ್ಥಿತಿಯಲ್ಲಿದ್ದಂತಹ ಭರತ ಮಹಾರಾಜ ಹೇಗೆ ಅವನು ವಿಫಲನಾಗ್ತಾನೆ, ಅಂದ್ರೆ ವಿಫಲಯೋಗಿ, ಅಂದ್ರೆ ಅವನು ಹೇಗೆ ಅವನು ಜಿಂಕೆಯ ಒಂದು ಜನ್ಮವನ್ನ ಪಡಿತಾನೆ, ಜಿಂಕೆಯಲ್ಲಿ ಅನುರಕ್ತನಾಗ್ತಾನೆ ಅನ್ನುವಂಥದ್ದನ್ನ ಹೇಳ್ತಾರೆ. ಹಾಗೆ ಇಲ್ಲಿ ಆ ಅರ್ಜುನ ಪ್ರಶ್ನೆ ಅದು. ಆ ರೀತಿ
ಅಷ್ಟೆಲ್ಲ ಕಷ್ಟಪಟ್ಟಂತ ವ್ಯಕ್ತಿ ಅಷ್ಟೆಲ್ಲ ತ್ಯಾಗ ಮಾಡ್ತಾ ಇದ್ದಾನೆ. ಅಂದ್ರೆ ಇಂದ್ರಿಯ ಭೋಗದ ವಿಷಯಗಳನ್ನು ತ್ಯಾಗ ಮಾಡ್ತಾ ಇದ್ದಾನೆ. ಎಲ್ಲವನ್ನು ಬಿಟ್ಟು ಈ ಒಂದು ಆಧ್ಯಾತ್ಮಿಕ ಜೀವನದಲ್ಲಿ ಪ್ರಗತಿ ಸಾಧಿಸ್ಬೇಕು, ಅಂದ್ರೆ ಅದರಲ್ಲಿ ಅವನು ಸಫಲನಾಗ್ಬೇಕು ಅಂತ ಪ್ರಯತ್ನ ಪಡ್ತಿರ್ಬೇಕಾದ್ರೆ ಅವನು ಅದರಲ್ಲಿ ಸೋತ್ರೆ, ಅಂದ್ರೆ ಅದರಿಂದ ಅವನು ಪರಿಪೂರ್ಣತೆಯನ್ನು ಹೊಂದದೇ ಹೋದ್ರೆ ಅವನ ಪರಿಸ್ಥಿತಿ ಏನಾಗುತ್ತೆ ಅಂತ ಹೇಳಿ ಪ್ರಶ್ನೆ ಮಾಡ್ತಾ ಇದ್ದಾನೆ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹಾ ಮತ್ತೆ 38ನೇ ಶ್ಲೋಕ. ಹರೇ ಕೃಷ್ಣ. ಕಚ್ಚಿನ್ನೋ ವಯೋವಿಭೃಷ್ಟ ಚಿನ್ನಾಭ್ರಮೀವ ಮಶ್ಯತಿ ಅಪ್ರತಿಷ್ಠೋ ಮಹಾಬಾಹೋ ವಿಮೂಢೋ ಬ್ರಹ್ಮಣಾಪತಿ. ಅನುವಾದ: ಮಹಾಬಾಹುವಾದ ಕೃಷ್ಣನೇ, ಇಂಥ ಮನುಷ್ಯನು ಆಧ್ಯಾತ್ಮಿಕ ಪಥದಿಂದ ದಿಗ್ಭ್ರಮೆಗೊಂಡು ಆಧ್ಯಾತ್ಮಿಕ ಮನಸ್ಸು ಮತ್ತು ಐಹಿಕ ಯಶಸ್ಸು ಎರಡರಿಂದಲೂ ಭ್ರಷ್ಟನಾಗಿ ಯಾವ ಲೋಕದಲ್ಲಿಯೂ ಸ್ಥಳವಿಲ್ಲದೆ ತುಂಡಾದ ಮೋಡದಂತೆ ನಾಶವಾಗುವುದಿಲ್ಲವೇ? ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ. ಅಂದ್ರೆ ಈಗ ಏನಂತ ಹೇಳ್ತಾರೆ ಅಂದ್ರೆ, ಒಬ್ಬ ವ್ಯಕ್ತಿ ಅಂದ್ರೆ ಭೌತಿಕ ಜಗತ್ತಿನಲ್ಲಿ ಒಬ್ಬ ವ್ಯಕ್ತಿ ಯಾವ್ದೋ ಒಂದು ವ್ಯಾಪಾರ ಮಾಡ್ತಾ ಇದ್ದಾನೆ. ಅದನ್ನ ಬಿಟ್ಟು ಯಾರೋ ಬಂದು ಅವನಿಗೆ ಪ್ರೇರಣೆ ಕೊಟ್ರು ಅಂತ ಹೇಳಿ ಹೊಸ ಒಂದು ವ್ಯಾಪಾರವನ್ನ ಪ್ರಾರಂಭ ಮಾಡ್ಬೇಕು ಅಂತ ಮೊದಲಿಂದ ಮಾಡ್ಕೊಂಡು ಬಂದಂತಹ ಅವನ ಒಂದು ಏನಂತ ಹೇಳ್ತಾರೆ ಪರಂಪರಾಗತವಾಗಿ ಮಾಡ್ಕೊಂಡ್ ಬಂದಂತಹ ವೃತ್ತಿಯನ್ನ ಬಿಟ್ಟು ಇನ್ಯಾವುದೋ ಹೊಸದಾದ ಒಂದು ವ್ಯಾಪಾರಕ್ಕೆ ಕೈ ಹಾಕ್ತಾನೆ. ಆಮೇಲೆ ಏನಾಗುತ್ತೆ ಅಂತಂದ್ರೆ ಆ ವ್ಯಾಪಾರದಲ್ಲೂ ಕೂಡ ಅವನಿಗೆ ನಷ್ಟ ಆಗತ್ತೆ ಅಂತ. ಹಾಗೆ ಮೊದಲಿನಿಂದ ಮಾಡ್ಕೊಂಬಂದದ್ದು ಅವನು ಕಳ್ಕೊಂಡ. ಈಗ ಅವನು ಏನ್ ಮಾಡಕ್ಕೆ ಪ್ರಯತ್ನ ಪಡ್ತಾ ಇದ್ದಾನೆ ಅದು ಕೂಡ ಅವನಿಗೆ ನಷ್ಟ ಆಗ್ತಿದೆ ಅದರಿಂದ. ಅಂತಹ ಪರಿಸ್ಥಿತಿಯಲ್ಲಿ ಇರುವಂತಹ ವ್ಯಕ್ತಿ ಅವನ ಮುಂದಿನ ಗತಿ ಏನು ಅನ್ನೋದು ಇಲ್ಲಿ ಅರ್ಜುನನ ಪ್ರಶ್ನೆ. ಅದನ್ನ ಇಲ್ಲಿ ತುಂಡಾದ ಮೋಡದಂತೆ ಅಂತ ಹೇಳ್ತಾ ಇದ್ರೆ, ಅಂದ್ರೆ ಒಂದು ಈ ಮೋಡಗಳು ಗುಂಪು ಗುಂಪಾಗಿ ಆಕಾಶದಲ್ಲಿ ಹೋಗ್ತಾ ಇರುತ್ತೆ, ತೇಲಿ ಹೋಗ್ತಾ ಇರುತ್ತೆ. ಅದರಲ್ಲಿ ಒಂದು ಮೋಡ ಇದ್ದಕ್ಕಿದ್ದಂತೆ ಎಲ್ಲ ಮೋಡಗಳಿಂದ ಪ್ರತ್ಯೇಕವಾಗಿ ಅದು ತನ್ನ ಅಂದ್ರೆ ಎಲ್ಲರಿಂದ ದೂರ ಆಗಿ ಹೇಗೆ ಅದು ಮುಂದುವರಿಯುತ್ತೆ ಅನ್ನುವಂಥದ್ದನ್ನ ಇಲ್ಲಿ ಪ್ರಶ್ನೆ ಮಾಡ್ತಾರೆ. ಹಾಗೆ ಯಾರು ಆಧ್ಯಾತ್ಮಿಕ ಪ್ರಗತಿಗೆ ಕಷ್ಟಪಟ್ಟು ಪ್ರಯತ್ನ ಪಡ್ತಾ ಇದ್ದಾರೆ, ಅಂದ್ರೆ ಭೌತಿಕ ಎಲ್ಲ ತ್ಯಾಗಗಳನ್ನು ಮಾಡಿದ್ದಾರೆ, ಭೌತಿಕ ವಿಷಯಗಳಲ್ಲಿ ವಿಷಯಾಸಕ್ತಿಗಳನ್ನೆಲ್ಲ ಕಳ್ಕೊಂಡಿದ್ದಾರೆ, ವೈರಾಗ್ಯವನ್ನ ಬೆಳೆಸ್ಕೊಂಡಿದ್ದಾರೆ. ಇತ್ತ ಭೌತಿಕವಾದದ್ದು ಇಲ್ಲ, ಆಧ್ಯಾತ್ಮಿಕವಾದದ್ದು ಅವನಿಗೆ ಸಿಗ್ಲಿಲ್ಲ. ಅಂತಹ ಪರಿಸ್ಥಿತಿಯಲ್ಲಿ ಅವನು ಏನಾಗ್ತಾನೆ ಅನ್ನುವಂಥದ್ದು ಇಲ್ಲಿ ಅರ್ಜುನನ ಪ್ರಶ್ನೆಯಾಗಿದೆ. ಹರೇ ಕೃಷ್ಣ. ಏತನ್ಮೇ ಸಂಶಯಂ ಕೃಷ್ಣ ಚೇತು ಮಹರ್ಷೇಷತಃ ತ್ವದನ್ಯಾ ಸಂಶಯಸ್ಯಾಸ್ಯ ಚೇತಾನ ಹ್ಯುಪಪದ್ಯತೆ. ಅನುವಾದ: ಪ್ರಭುಪಾದರಿಗೆ ಜಯವಾಗಲಿ. ಕೃಷ್ಣನೇ, ಇದು ನನ್ನ ಸಂದೇಹ. ಅದನ್ನು ಸಂಪೂರ್ಣವಾಗಿ ಹೋಗಲಾಡಿಸಬೇಕೆಂದು ನಿನ್ನನ್ನು ಬೇಡುತ್ತೇನೆ. ನಿನ್ನನ್ನು ಬಿಟ್ಟರೆ ಈ ಸಂದೇಹವನ್ನು ಹೋಗಲಾಡಿಸಬಲ್ಲವರು ಯಾರೂ ಇಲ್ಲ. ಅಂದ್ರೆ ಈ ಒಂದು ಸಂಶಯಕ್ಕೆ ಬಂದಿದೆ ಅರ್ಜುನನಿಗೆ. ಅಂದ್ರೆ ಅಂತಹ ಪರಿಸ್ಥಿತಿಯಲ್ಲಿ ವಿಫಲ ಯೋಗಿ ಅವನ ಗಮ್ಯಸ್ಥಾನ ಏನು ಅನ್ನುವಂಥದ್ದನ್ನ ಇಲ್ಲಿ ಅರ್ಜುನನ ಪ್ರಶ್ನೆ. ಆ ಒಂದು ಸಮಸ್ಯೆ ಏನು, ಅವನಿಗೆ ಸಂದೇಹ ಅನ್ನುವಂಥದ್ದು ಬಂದಿದೆ, ಅದನ್ನ ಹೋಗಲಾಡ್ಸೋದಕ್ಕೆ ಕೃಷ್ಣನಲ್ಲದೆ ಬೇರೆ ಯಾರಿಂದಲೂ ಸಾಧ್ಯ ಇಲ್ಲ ಅಂತ. ಯಾಕೆ ಅಂದ್ರೆ ಅವನು ಒಂದು 4ನೇ ಅಧ್ಯಾಯದಲ್ಲಿ ನಾವು ನೋಡ್ತೀವಿ, ದಿವ್ಯ ಜ್ಞಾನದಲ್ಲಿ ಅವನು ಹೇಳ್ತಾನೆ, ಏನಂತ ಹೇಳ್ತಾನೆ: ನಾನು ಅನೇಕ ಬಾರಿ ಭೂಮಿ ಮೇಲೆ ಅವತರಿಸಿದ್ದೀನಿ, ನೀನು ನನ್ನ ಜೊತೆಯಲ್ಲಿ ಬಂದಿದ್ಯಾ, ಆದ್ರೆ ನನಗೆಲ್ಲ ನೆನಪಿದೆ. ಅಂದ್ರೆ ಭಗವಂತನಿಗೆ ಹಿಂದೆ ಆದದ್ದು, ಈಗ ಆಗ್ತಿರುವಂತದ್ದು, ಮುಂದೆ ಆಗುವಂಥದ್ದು ಕೂಡ ತಿಳಿದಿದ್ದಾನೆ. ಆದ್ರೆ ಬೇರೆ ಯಾರಿಗೂ ಆ ರೀತಿ ಎಲ್ಲವೂ ತಿಳಿದವರು ಇರೋದಕ್ಕೆ ಸಾಧ್ಯ ಇಲ್ಲ. ಭಕ್ತ ಅಂದ್ರೆ ಕೃಷ್ಣನ ಭಕ್ತ ಮತ್ತೆ ಭಗವಂತ ಅವರಿಬ್ಬರಿಗಲ್ಲದೆ ಬೇರೆ ಯಾರಿಗೂ ಎಲ್ಲವೂ ತಿಳಿದಿರೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿ ಇಲ್ಲಿ ಅರ್ಜುನ ಪ್ರಶ್ನೆ ಮಾಡ್ತಾ ಇದ್ದಾನೆ. ಅಂದ್ರೆ ಕೃಷ್ಣನನ್ನ ಕುರಿತು ಕೇಳ್ತಾ ಇದ್ದಾನೆ, ನನ್ನೆಲ್ಲ ಸಂದೇಹಗಳನ್ನ ನೀನ್ ಮಾತ್ರ ಅದಕ್ಕೆ ಒಂದು ಪರಿಹಾರವನ್ನ ಕೊಡೋದಕ್ಕೆ ಸಾಧ್ಯ, ಅದಕ್ಕಾಗಿ ಇದನ್ನ ನಾನು ನಿನ್ನ ಹತ್ರ ಪ್ರಶ್ನೆ ಮಾಡ್ತಾ ಇದ್ದೀನಿ ಅಂತ ಹೇಳಿ ಹೇಳ್ತಾ ಇದ್ದಾನೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಶ್ರೀ ಭಗವಾನ್ 40ನೇ ಶ್ಲೋಕ. ಶ್ರೀ ಭಗವಾನುವಾಚ ಪಾರ್ಥನೈವೇಹ ನಾಮುತ್ರ ವಿನಾಶಸ್ತಸ್ಯ ವಿದ್ಯತೆ ನಹಿ ಕಲ್ಯಾಣ ಕಶ್ಚಿತ್ ದುರ್ಗತಿಂ ತಾತ ಗಚ್ಚತಿ. ಅನುವಾದ: ದೇವೋತ್ತಮ ಪರಮಪುರುಷನು ಹೀಗೆ ಹೇಳಿದನು: ಪಾರ್ಥ,
ಕಲ್ಯಾಣ ಕಾರ್ಯಗಳನ್ನು ಮಾಡುವ ಅಧ್ಯಾತ್ಮವಾದಿಗೆ ಈ ಲೋಕದಲ್ಲಾಗಲಿ ಅಥವಾ ಆಧ್ಯಾತ್ಮಿಕ ಲೋಕದಲ್ಲಾಗಲಿ ನಾಶವೆಂಬುದಿಲ್ಲ ಗೆಳೆಯ. ಕಲ್ಯಾಣ ಕಾರ್ಯಗಳನ್ನು ಮಾಡುವವನನ್ನು ಕೆಡಕು ಗೆಲ್ಲಲಾರದು. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರಿ ಕೃಷ್ಣ ಮಾತಾಜಿ. ಅಂದ್ರೆ ಭಗವಂತ ಏನಂತ ಹೇಳ್ತಾ ಇದ್ದಾನೆ ಅಂದ್ರೆ, ಕಲ್ಯಾಣ ಕಾರ್ಯಗಳು ಅಂದ್ರೆ ಯಾರು ಸರಿಯಾದ ಮಾರ್ಗದಲ್ಲಿ ನಡೀತಾ ಇದ್ದಾರೆ, ಯಾರು ಪುಣ್ಯ ಕಾರ್ಯಗಳನ್ನ ಮಾಡ್ತಾರೆ, ಯಾವುದೇ ಪಾಪಗಳನ್ನ ಮಾಡೋದಿಲ್ಲ, ಅಂತವ್ರು ಅಂತಹ ಆಧ್ಯಾತ್ಮಿಕವಾದಿ, ಅವನು ಭೌತಿಕ ಜಗತ್ತಿನಲ್ಲೇ ಇರ್ಲಿ ಅಥವಾ ಆಧ್ಯಾತ್ಮಿಕ ಜಗತ್ತಿನಲ್ಲೇ ಇರ್ಲಿ, ಅವನಿಗೆ ನಾಶ ಅನ್ನೋದು ಇಲ್ಲ ಅಂತಲ್ಲಿ ಭಗವಂತ ತಿಳಿಸ್ತಾ ಇದ್ದಾನೆ. ಅಂದ್ರೆ ಯಾರು ಒಳ್ಳೆ ಕೆಲಸಗಳನ್ನ ಮಾಡ್ತಾರೆ ಅವರು ಇಂತೆಲ್ಲ ನಾಳೆ ಅವ್ರಿಗೆ ಒಳ್ಳೇದಾಗೇ ಆಗುತ್ತೆ ಅಂತ. ಆದ್ರೆ ಯಾರು ಒಳ್ಳೆ ಕಾರ್ಯಗಳನ್ನ ಮಾಡ್ತಾ ಇರ್ತಾರೆ ಅವರಿಗೆ ಕೆಲವೊಂದು ಸಲ ತಾತ್ಕಾಲಿಕವಾಗಿ ಸ್ವಲ್ಪ ಸಮಯ ಅವ್ರಿಗೆ ಕಷ್ಟಗಳು ಬರ್ಬೋದು, ಆದ್ರೆ ಒಂದಲ್ಲ ಒಂದು ದಿನ ಅವರು ಗೆದ್ದೇ ಗೆಲ್ತಾರೆ ಅಂತ ಹೇಳ್ತಾರೆ. ಅಂದ್ರೆ ಯಾರು ಸರಿಯಾದ ಮಾರ್ಗದಲ್ಲಿ ಸತ್ಯದ ಮಾರ್ಗದಲ್ಲಿ ಧರ್ಮದ ಮಾರ್ಗದಲ್ಲಿ ನಡೀತಿರ್ತಾರೆ ಅಂತವ್ರಿಗೆ ಜಯ ಅನ್ನುವಂಥದ್ದು ಸಿಕ್ಕೇ ಸಿಗುತ್ತೆ ಅಂತ ಇಲ್ಲಿ ಭಗವಂತನ ಅಭಿಪ್ರಾಯ. ಶ್ರೀಮದ್ ಭಾಗವತದ ಒಂದು ಶ್ಲೋಕವನ್ನಲ್ಲಿ ಹೇಳ್ತಾ ಇದ್ದಾರೆ, ಶ್ರೀ ನಾರದ ಮುನಿಗಳು ವ್ಯಾಸರಿಗೆ ಹೇಳಿರುವಂತಹ ಉಪದೇಶದ ಕುರಿತಾಗಿ. ತ್ಯಕ್ವಾ ಸ್ವಧರ್ಮಂ ಚರಣಾಂಬುಜಂ ಹರೇರ್ ಭಜನ್ನ ಪಕ್ವೋ ಅಥ ಪತಿತತೋ ಯದಿ ಯತ್ರ ಕ್ವಾ ವಾಭದ್ರ ಮಬೂದ್ ಅಮುಷ್ಯಂ ಕೀಂ ಗೋವಾರ್ಧ ಆಪ್ತೋ ಅಭಜತಾಂ ಸ್ವಧರ್ಮತಃ. ಯಾರಾದರೂ ಎಲ್ಲ ಐಹಿಕ ಭವಿಷ್ಯ ನಿರೀಕ್ಷೆಗಳನ್ನು ತ್ಯಜಿಸಿ ದೇವೋತ್ತಮ ಪರಮಪುರುಷನಲ್ಲಿ ಸಂಪೂರ್ಣ ಆಶ್ರಯವನ್ನು ಪಡೆದರೆ ಅವರಿಗೆ ಯಾವುದೇ ರೀತಿಯಲ್ಲಿ ನಷ್ಟವಾಗಲಿ ದುರ್ಗತಿಯಾಗಲಿ ಇಲ್ಲ. ಅಂದ್ರೆ ಸ್ವಲ್ಪ ಮಪ್ಯಸಿ ಧರ್ಮಸ್ಯ ತ್ರಾಯತೆ ಮಹತೋ ಭಯತ್. ಅಂದ್ರೆ ನಾವು ಸ್ವಲ್ಪ ಮಾತ್ರ ಭಕ್ತಿ ಮಾಡಿದ್ರು ಕೂಡ, ಅಂದ್ರೆ ಭಗವಂತನಿಗಾಗಿ ನಾವು ಏನನ್ನೇ ಮಾಡ್ಲಿ ಅದು ತೀರ ಸ್ವಲ್ಪ ಮಾಡಿದ್ರು ಕೂಡ ಆ ಭಾವಪೂರ್ವಕವಾಗಿ ಪ್ರೀತಿಯಿಂದ ಮಾಡಿದ್ರೆ ಅದಕ್ಕೆ ಭಗವಂತನ ಒಂದು ಪ್ರತಿಕ್ರಿಯೆ ಅನ್ನುವಂಥದ್ದು ಅಪಾರವಾದ ರೀತಿಯಲ್ಲಿ ಅದು ಸಿಗುತ್ತೆ ಅಂತ. ಅಂದ್ರೆ ನಾವು ನೋಡ್ತೀವಿ ಏನು ಅಂತಂದ್ರೆ, ಈ ಸುಧಾಮ ಕೃಷ್ಣನಿಗಾಗಿ ಅವಲಕ್ಕಿಯನ್ನ ತಗೊಂಡ್ ಹೋಗ್ತಾನೆ, ಆದ್ರೆ ಮುಷ್ಟಿಯಷ್ಟು ಅವಲಕ್ಕಿ ಅವನಿಗೆ ಕೊಡೋದಕ್ಕೂ ಹಿಂಜರಿಕೆ ಆಗ್ತಾ ಇರುತ್ತೆ. ಆದ್ರೆ ಅವನು ಅದನ್ನು ಪ್ರೀತಿಯಿಂದನೇ ತಗೊಂಡೋಗಿರ್ತಾನೆ. ಭಗವಂತ ಅದಕ್ಕೆ ಪ್ರತಿಯಾಗಿ ಅವನಿಗೆಲ್ಲ ಅವನಲ್ಲಿ ಇದ್ದಂತಹ ಎಲ್ಲ ಲೌಕಿಕ ದಾರಿದ್ರ್ಯವನ್ನ ನಿವಾರಣೆ ಮಾಡ್ಬಿಡ್ತಾನೆ. ಹಾಗೆ ಭಗವಂತನ ಒಂದು ಒಂದು ಪ್ರೇಮಪೂರ್ವಕ ಭಕ್ತಿಪೂರ್ವಕ ಏನಂತ ಹೇಳ್ತಾರೆ ಭಾವಕ್ಕೆ ಭಗವಂತನ ಪ್ರತಿಕ್ರಿಯೆ ಹೀಗಿರುತ್ತೆ ಅಂತ. ಅಂದ್ರೆ ನಾವು ನೋಡ್ತೀವಿ ದ್ರೌಪದಿ ಭಗವಂತನ ಬೆರಳು ಕತ್ತರಿಸಿ ರಕ್ತ ಬಂತು ಅಂತ ಹೇಳಿ ತನ್ನ ಸೀರೆಯನ್ನ ಹರಿದು ಒಂದು ತುಂಡು ಬಟ್ಟೆಯನ್ನ ಭಗವಂತನ ಬೆರಳಿಗೆ ಸುತ್ತುತ್ತಾಳೆ. ಆದ್ರೆ ಭಗವಂತ ಎಂತಹ ಪರಿಸ್ಥಿತಿ, ಯಾರೂ ಅವಳನ್ನ ಕಾಪಾಡಕ್ಕೆ ಸಾಧ್ಯ ಇಲ್ಲ, ಸ್ವತಃ ಅವಳೇ ಅವಳನ್ನು ಕಾಪಾಡ್ಕೊಳ್ಳಕ್ಕೆ ಸಾಧ್ಯ ಇಲ್ಲ. ಅಂತಹ ಪರಿಸ್ಥಿತಿಯಲ್ಲಿ ಭಗವಂತ ಅಕ್ಷಯವಾದ ಆ ಒಂದು ಸೀರೆಯನ್ನ ಹೇಗೆ ಕೊಡ್ತಾನೆ ಅಂತ. ಹಾಗೆ ಭಗವಂತನ ಒಂದು ಭಕ್ತಿಯಲ್ಲಿ ಯಾರು ಸ್ವಲ್ಪ ಮಾತ್ರ ಅಲ್ಪ ಮಾತ್ರ ಪ್ರಯತ್ನ ಪಟ್ಟರು ಕೂಡ ಅದರಿಂದ ಅವ್ರಿಗೆ ಯಾವುದೇ ನಷ್ಟ ಅನ್ನುವಂಥದ್ದು ಇಲ್ಲ ಅನ್ನೋದನ್ನಲ್ಲಿ ಹೇಳ್ತಾ ಇದ್ದಾರೆ. ಆದ್ರೆ ಭಕ್ತನಲ್ಲದವನು ತನ್ನ ವೃತ್ತಿಯ ಕರ್ತವ್ಯಗಳಲ್ಲಿ ಸಂಪೂರ್ಣವಾಗಿ ತೊಡಗಿದರೂ ಏನನ್ನೂ ಪಡೆಯದೆ ಹೋಗಬಹುದು ಅಂತ. ಆದ್ರೆ ಯಾರು ಇದನ್ನ ಯಾವ ರೀತಿ ಹೇಳ್ತಾರೆ ಅಂತಂದ್ರೆ, ಯಾರು ಅಭಕ್ತರಿರ್ತಾರೆ ಅವರು ಯಾರಿಗೂ ಏನೂ ತೊಂದರೆ ಕೊಡದಿರ ಇರ್ಬೋದು, ತುಂಬಾ ಒಳ್ಳೆ ವ್ಯಕ್ತಿ ಅಂತ ಸಮಾಜದಲ್ಲಿ ಅನಿಸ್ಕೊಂಡಿರ್ಬೋದು, ಆದ್ರೆ ಏನು ಪ್ರಯೋಜನ ಅಂತ ನಾರದರಲ್ಲಿ ಪ್ರಶ್ನೆ ಮಾಡ್ತಾ ಇದ್ದಾರೆ. ಅಂದ್ರೆ ಈ ಲೌಕಿಕ ಜಗತ್ತಿನಲ್ಲಿ ನಾವು ಏನೇ ಮಾಡಿದ್ರು ಕೂಡ ಅದಕ್ಕೆ ಏನು ಬೆಲೆ ಇಲ್ಲ ಅಂತ. ಹಾಗೆ ಏನಂತ ಹೇಳ್ತಾರೆ ಅಂದ್ರೆ, ಜೀವನದಲ್ಲಿ ನಮ್ಗೆ ಒಂದು ಗುರಿ ಅನ್ನುವಂಥದ್ದು ಇರಬೇಕು ಅಂತ. ಗುರಿ ಇಲ್ಲದೆ ನಾವು ಏನನ್ನೇ ಮಾಡಿದ್ರು ಕೂಡ, ಇದಕ್ಕೆ ಒಂದು ಉದಾಹರಣೆ ಯಾವ ರೀತಿ ಕೊಡ್ತಾರೆ ಅಂದ್ರೆ, ಒಬ್ಬ ವ್ಯಕ್ತಿ ಒಳ್ಳೆ ರೀತಿಯಲ್ಲಿ ಡ್ರೈವಿಂಗ್ ಮಾಡ್ತಾನೆ, ಅವನ ಹತ್ರ ಲೈಸೆನ್ಸ್ ಇದೆ, ಎಲ್ಲ ಡಾಕ್ಯುಮೆಂಟ್ಸ್ ಇದೆ, ಅವನು ಸರಿಯಾದ ರೀತಿಯಲ್ಲಿ ಒಂದಿಷ್ಟು ತಪ್ಪ ಮಾಡದೆ ಅವನ ಒಂದು ಕಾರನ್ನ ಓಡಿಸ್ತಾ ಇದ್ದಾನೆ. ಆದ್ರೆ ಆ ವ್ಯಕ್ತಿ ಹತ್ರ ಹೋಗಿ ಕೂತು ಕೇಳಿದ್ರೆ, ಎಷ್ಟು ಚೆನ್ನಾಗಿ ಗಾಡಿ ಓಡಿಸ್ತಿದ್ಯಪ್ಪ ನೀನು, ಎಲ್ಲಿಗೆ ಹೋಗ್ತಾ ಇದೀಯಾ ಅಂತಂದ್ರೆ, ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತ ನನ್ಗೆ ಗೊತ್ತಿಲ್ಲ, ಸುಮ್ನೆ ನಾವು ಹೋಗ್ತಾ ಇದ್ದೀನಿ ಅಂತ ಹೇಳಿದ್ರೆ ಹೇಗಿರುತ್ತೆ, ಆಗಿರುತ್ತೆ ಈ ಒಂದು ಬದ್ಧಾತ್ಮರ ಬದುಕು ಅನ್ನುವಂಥದ್ದು. ಅಲ್ಲಿ ನಾನು ಎಲ್ಲಾ ಸರಿಯಾದ ರೀತಿಯಲ್ಲಿ ಯೋಗ್ಯವಾದ ರೀತಿಯಲ್ಲಿ ಸಮಾಜದಲ್ಲಿ ಎಲ್ಲರೂ ಒಪ್ಪುವಂತ ರೀತಿಯಲ್ಲಿ ನಾನು ಜೀವನ ಮಾಡ್ತಾ ಇದ್ದೀನಿ, ಆದ್ರೆ ಮನುಷ್ಯ ಜೀವನದ ಮೂಲ ಉದ್ದೇಶ ಏನು ಅನ್ನೋದನ್ನೇ ನಾನು ತಿಳ್ಕೊಂಡಿಲ್ಲ ಅಂತಂದ್ರೆ ಆ ಒಂದು ಗುರಿ ಇಲ್ಲದೆ ಓಡಿಸ್ತಾ ಇರೋ ಕಾರ್ ಓಡಿಸ್ತಿರುವಂತ ಡ್ರೈವರ್ಗೆ ಅವನನ್ನ ಹೋಲಿಸ್ಬೋದು. ಹಾಗೆ ಇಲ್ಲಿ ಹೇಳ್ತಾ ಇದ್ದಾರೆ ನಾರದರು, ಅಂದ್ರೆ ಯಾರು ಭಕ್ತನಲ್ಲದವನು ಅವನ ವೃತ್ತಿ ಕರ್ತವ್ಯಗಳಲ್ಲಿ ಸಂಪೂರ್ಣವಾಗಿ ತೊಡಗಿದ್ರು, ಅವನು ಸರಿಯಾಗಿ ಎಲ್ಲ ಮಾಡ್ತಿದ್ರು ಕೂಡ ಅದರಿಂದ ಏನು ಪಡೆದೇ ಹೋಗ್ತಾನೆ ಅಂತ. ಆದ್ರೆ ನಿಜವಾಗ್ಲೂ ಮನುಷ್ಯ ಜನ್ಮ ಇರುವಂತದ್ದು ಅದಕ್ಕಾಗಿ ಅಲ್ಲ ಅಂತ. ಮನುಷ್ಯ ಜನ್ಮ ಇರುವಂತದ್ದು ಭಕ್ತಿ ಮಾರ್ಗದಲ್ಲಿ ತೊಡಗಿ ಈ ಒಂದು ಭೌತಿಕ ಭವಸಾಗರವನ್ನ ದಾಟೋದಕ್ಕಾಗಿ ಸಿಕ್ಕಿರುವಂತ ಅವಕಾಶ, ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಐಹಿಕ ಭವಿಷ್ಯ
ನಿರೀಕ್ಷೆಗಾಗಿ ಶಾಸ್ತ್ರದ ಪ್ರಕಾರವಾಗಿಯೂ ರೂಢಿಗನುಗುಣವಾಗಿಯೂ ಹಲವಾರು ಚಟುವಟಿಕೆಗಳು ಉಂಟು. ಆಧ್ಯಾತ್ಮಿಕವಾದಿ ಬದುಕಿನಲ್ಲಿ ಆಧ್ಯಾತ್ಮಿಕ ಪ್ರಗತಿಗಾಗಿ ಕೃಷ್ಣ ಪ್ರಜ್ಞೆಗಾಗಿ ಎಲ್ಲ ಐಹಿಕ ಚಟುವಟಿಕೆಗಳನ್ನು ತ್ಯಜಿಸುತ್ತಾನೆಂದು ನಿರೀಕ್ಷೆಯುಂಟು. ಕೃಷ್ಣ ಪ್ರಜ್ಞೆಯನ್ನು ಸಂಪೂರ್ಣಗೊಳಿಸಿದರೆ ಮನುಷ್ಯನು ಅತ್ಯುನ್ನತ ಪರಿಪೂರ್ಣತೆಯನ್ನು ಸಾಧಿಸಬಹುದು. ಆದರೆ ಇಂತಹ ಪರಿಪೂರ್ಣ ಹಂತವನ್ನು ತಲುಪದೆ ಹೋದವನು ಐಹಿಕವಾಗಿಯೂ ಆಧ್ಯಾತ್ಮಿಕವಾಗಿಯೂ ನಷ್ಟಕ್ಕೆ ಒಳಗಾಗುತ್ತಾನೆ. ಅಂದರೆ ಎಲ್ಲವನ್ನು ಕೂಡ ನಾವು ಭಗವಂತನ ಸೇವೆಯಲ್ಲಿ ತೊಡಗಿಸ್ತೀರಾ ಹೋದ್ರೆ, ಭಗವಂತನಿಗೆ ಪರಿಪೂರ್ಣವಾಗಿ ಶರಣಾಗತಿಯನ್ನು ಹೊಂದದೆ ಹೋದ್ರೆ ನಾವು ಏನನ್ನೂ ಸಾಧಿಸೋದಕ್ಕೆ ಸಾಧ್ಯ ಇಲ್ಲ. ಆಧ್ಯಾತ್ಮಿಕವಾಗಿ ಆದ್ರೂ ಸರಿ, ಭೌತಿಕವಾಗಿ ಆದ್ರೂ ಸರಿ ಅನ್ನೋದನ್ನಲ್ಲಿ ಹೇಳ್ತಾ ಇದ್ದಾರೆ. ವಿದಿತ ಕರ್ತವ್ಯಗಳನ್ನು ನಿರ್ವಹಿಸದಿದ್ದರೂ ಮನುಷ್ಯನು ಅದರ ಪ್ರತಿಕ್ರಿಯೆಯನ್ನು ಅನುಭವಿಸಬೇಕಾಗುತ್ತದೆ ಎಂದು ಶಾಸ್ತ್ರಗಳಲ್ಲಿ ಹೇಳಿದೆ. ಆದ್ದರಿಂದ ಆಧ್ಯಾತ್ಮಿಕ ಚಟುವಟಿಕೆಗಳಲ್ಲಿ ಯೋಗ್ಯ ರೀತಿಯಲ್ಲಿ ತೊಡಗದಿದ್ದವನು ಈ ಪ್ರತಿಕ್ರಿಯೆಗಳಿಗೆ ಒಳಗಾಗುತ್ತಾನೆ. ಯಶಸ್ವಿಯಾದ ಆಧ್ಯಾತ್ಮಿಕವಾದಿಗೆ ಅವನು ಆತಂಕ ಪಡುವ ಕಾರಣವಿಲ್ಲ ಎಂದು ಭಾಗವತವು ಭರವಸೆ ನೀಡುತ್ತದೆ. ವಿದಿತ ಕರ್ತವ್ಯಗಳನ್ನು ಪರಿಪೂರ್ಣವಾಗಿ ನಿರ್ವಹಿಸಲಿಲ್ಲ ಎನ್ನುವ ಕಾರಣಕ್ಕಾಗಿ ಆತನು ಪ್ರತಿಕ್ರಿಯೆಗೆ ಒಳಗಾಗಬಹುದಾದರೂ ಅವನಿಗೆ ನಷ್ಟವಿಲ್ಲ. ಏಕೆಂದರೆ ಮಂಗಳಕರವಾದ ಕೃಷ್ಣ ಪ್ರಜ್ಞೆಯನ್ನು ಮರೆಯುವುದು ಎನ್ನುವುದೇ ಇಲ್ಲ. ಇದರಲ್ಲಿ ತೊಡಗಿರುವವನು ಮುಂದಿನ ಜನ್ಮದಲ್ಲಿ ಕೆಳವರ್ಗದಲ್ಲಿ ಹುಟ್ಟಿದರೂ ಕೃಷ್ಣ ಪ್ರಜ್ಞೆಯಲ್ಲಿ ಮುಂದುವರಿಯುತ್ತಾನೆ. ಆದರೆ ವಿದಿತ ಕರ್ತವ್ಯಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸುವುದಷ್ಟನ್ನೇ ಮಾಡುವವನಿಗೆ ಕೃಷ್ಣ ಪ್ರಜ್ಞೆ ಇಲ್ಲದಿದ್ದರೆ ಕಲ್ಯಾಣ ಆಗುತ್ತದೆ ಎಂದು ಹೇಳುವಂತಿಲ್ಲ. ಅಂದ್ರೆ ನಾವು ವಿದಿತ ಕರ್ತವ್ಯಗಳನ್ನ ಅಂದ್ರೆ ಈ ಒಂದು ಲೌಕಿಕ ಜಗತ್ತಿನಲ್ಲಿ ಎಲ್ಲರಿಂದ ಶಬಾಷ್ ಅಂತ ಅನಿಸ್ಕೊಂಡಿಲ್ಲ ಅಂದ್ರೂ ಕೂಡ ಭಗವಂತನ ಭಕ್ತಿಯಲ್ಲಿ ಮುಂದುವರೆದಿದ್ರೆ ನಮಗೆ ಮುಂದಿನ ಜನ್ಮದಲ್ಲೇ ಆದ್ರೂ ಅದನ್ನ ಪರಿಪೂರ್ಣವಾಗಿ ಮುಗಿಸ್ಕೊಳ್ಳೋದಕ್ಕೆ ಅವಕಾಶ ಸಿಗುತ್ತೆ. ಆದ್ರೆ ಈ ಒಂದು ಲೌಕಿಕ ಸಮಾಜದಲ್ಲಿ ಎಲ್ಲರಿಂದ ಪ್ರಶಂಸೆಗೆ ಒಳಪಟ್ಟಂತ ವ್ಯಕ್ತಿ ಅವನು ಭಕ್ತಿ ಮಾರ್ಗದಲ್ಲಿ ತೊಡಗ್ಲಿಲ್ಲ ಅಂತಂದ್ರೆ ಮತ್ತೆ ಅವನು ಆಧ್ಯಾತ್ಮಿಕ ಪ್ರಗತಿ ಅನ್ನುವಂಥದ್ದು ಅವನಿಗೆ ಸಾಧ್ಯನೇ ಇಲ್ಲ ಅನ್ನೋದನ್ನಲ್ಲಿ ತಿಳಿಸ್ತಾ ಇದ್ದಾರೆ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹಾ ಮಾತಾಜಿ. 41ನೇ ಶ್ಲೋಕ ಮಾತಾಜಿ. ಹಾ ಮಾತಾಜಿ. ಶ್ಲೋಕ ಓದಿ ಅನುವಾದ ನಮ್ಮ ಅಣ್ಣನ ಮುಖ ಓದ್ತಾನು. ಸರಿ ಪ್ರಭುಜಿ. ಪಾಪಪುಣ್ಯ ಕೃತಾಂ ಲೋಕಾನುಷಿತ್ವಾ ಶಾಶ್ವತಿ ಸಮಾಂ ಶುಚೀನಾಂ ಶ್ರೀಮತಾಂ ಗೇಹೇ ಯೋಗ ಭ್ರಷ್ಟೋ ವಿಜಾಯತೆ. ಹರೇ ಕೃಷ್ಣ ಪ್ರಭುಜಿ. ಓದಿ ಪ್ರಭುಜಿ. ಯೋಗಭ್ರಷ್ಟನು ಪುಣ್ಯಜೀವಿಗಳ ಲೋಕಗಳಲ್ಲಿ ಬಹುಕಾಲ ಸಂತೋಷವಾಗಿದ್ದು ಅನಂತರ ಧರ್ಮಾತ್ಮರ ಮನೆಯಲ್ಲಿ ಅಥವಾ ಶ್ರೀಮಂತ ಕುಟುಂಬದಲ್ಲಿ ಹುಟ್ಟುವನು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಇಲ್ಲಿ ಏನಂತ ಹೇಳ್ತಾ ಇದ್ದಾರೆ, ಯಾರು ಈ ಒಂದು ಆಧ್ಯಾತ್ಮಿಕ ಪ್ರಗತಿಯಲ್ಲಿ ಸ್ವಲ್ಪ ಮಾತ್ರ ಪ್ರಯತ್ನ ಪಟ್ಟಿದ್ದಾರೆ, ಅಂದ್ರೆ ಇನ್ನು ಆರಂಭದ ಹಂತದಲ್ಲಿದ್ದಾರೆ, ಅದರ ಪರಿಪೂರ್ಣತೆಯನ್ನು ಇನ್ನು ಸಾಧಿಸಿಲ್ಲ ಅಂತವರು ಆ ಒಂದು ಜನ್ಮವನ್ನ ಅಂದ್ರೆ ಮುಗಿಸ್ಬಿಟ್ಟಿದ್ದಾರೆ. ಅಂದ್ರೆ ಅವರು ದೇಹತ್ಯಾಗ ಆಗೋಗಿದೆ. ಆಗ ಅವರು ಭಗವಂತ ಅವನಿಗೆ ಇನ್ನೊಂದು ಅವಕಾಶವನ್ನ ಯಾವ ರೀತಿ ಕೊಡ್ತಾನೆ ಅಂತಂದ್ರೆ ಉತ್ತಮ ಬ್ರಾಹ್ಮಣ ಕುಟುಂಬದಲ್ಲಿ ಅಥವಾ ಶ್ರೀಮಂತರ ಕುಟುಂಬದಲ್ಲಿ ಅವರಿಗೆ ಜನ್ಮ ಸಿಗುವಂತೆ ಅಂದ್ರೆ ಭಗವಂತ ಅವರಿಗೆ ಸಹಾಯ ಮಾಡ್ತಾನೆ ಅಂತ. ಯಾಕೆ ಅಂತಂದ್ರೆ ಬ್ರಾಹ್ಮಣರ ಕುಟುಂಬದಲ್ಲಿ ಹುಟ್ಟಿದಾಗ ಅವನು ಮತ್ತೆ ಆಧ್ಯಾತ್ಮಿಕವಾಗಿ ಅವರಿಗೆ ಮುಂದುವರಿಯೋದಕ್ಕೆ ಅಂತಹ ಒಂದು ವಾತಾವರಣ ಸಿಗುತ್ತೆ. ಮತ್ತೆ ಶ್ರೀಮಂತ ಕುಟುಂಬದಲ್ಲಿ ಹುಟ್ಟಿದ ಅಂತಂದ್ರೆ ಅವರಿಗೆ ದೇಹ ಪೋಷಣೆಗಾಗಿ ಸಮಯ ಕಳೆಯೋದಕ್ಕೆ ಅವಶ್ಯಕತೆ ಇರೋದಿಲ್ಲ. ಅಂದ್ರೆ ಅವರಿಗೆ ಹೆಚ್ಚು ಸಮಯ ಸಿಗುತ್ತೆ ಭಕ್ತಿಯಲ್ಲಿ ಮುಂದುವರಿಯೋದಕ್ಕೆ. ಆದ್ರೆ ಪ್ರಭುಪಾದರು ಏನಂತ ಹೇಳ್ತಾರೆ ಅಂದ್ರೆ ಇಂತಹ ಒಂದು ಎರಡನೆಯ ಏನಂತ ಹೇಳ್ತಾರೆ ಚಾನ್ಸ್ಗೆ ಕಾಯ್ಬೇಡಿ ಅಂತ ಹೇಳ್ತಾರೆ. ಬ್ರಾಹ್ಮಣನ ಕುಟುಂಬದಲ್ಲಿ ಹುಟ್ಟಿದ ಮಾತ್ರಕ್ಕೆ ಅಂದ್ರೆ ಒಳ್ಳೆ ವ್ಯಕ್ತಿಯ ಮನೆಯಲ್ಲಿ ಹುಟ್ಟಿದ ಮಾತ್ರಕ್ಕೆ ಇನ್ನೊಬ್ಬ ಅವನ ಮಗ ಬ್ರಾಹ್ಮಣನ ಗುಣಗಳನ್ನ ಪಡ್ಕೊಳ್ಳೋದಕ್ಕೆ ಸಾಧ್ಯತೆ ಇದೆ, ಆದ್ರೆ ಪಡ್ಕೊಳ್ತಾನೆ ಅನ್ನೋದಕ್ಕೆ ಭರವಸೆ ಇಲ್ಲ. ಅದೇ ರೀತಿ ಶ್ರೀಮಂತ ಕುಟುಂಬದಲ್ಲಿ ಹುಟ್ಟಿದ ಕೂಡಲೇ ಅವನಿಗೆ ಇಂದ್ರಿಯ ಭೋಗಾಸಕ್ತಿ ಇನ್ನೂ ಹೆಚ್ಚಿ ಅವನು ಭಗವಂತನ ಒಂದು ಆಧ್ಯಾತ್ಮಿಕ ಜೀವನದಲ್ಲಿ ಅವನಿಗೆ ಆಸಕ್ತಿ ಬರದೇ ಹೋಗ್ಬೋದು, ಅದನ್ನೇ ಹೇಳ್ತಾರೆ. ಆದ್ರೆ ಆದ್ರೂ ಕೂಡ ಯಾರು ಯೋಗಭ್ರಷ್ಟನಾಗಿದ್ದಾನೆ ಅಂದ್ರೆ ಆಧ್ಯಾತ್ಮಿಕ ಪ್ರಯಾಣದಲ್ಲಿ ಮೊದಲ ಹಂತದಲ್ಲಿ ಕುಂಠಿತವನ್ನ ಅಂದ್ರೆ ಅದನ್ನ ಎಲ್ಲಿ ಅವನಿಗೆ ನಷ್ಟ ಆಗಿದೆ ಅದು ಮುಂದಿನ ಒಂದು ಜನ್ಮದಲ್ಲಿ ಅಂದ್ರೆ ಅವರಿಗೆ ನಿಶ್ಚಯವಾಗಿ ಒಂದು ಮನುಷ್ಯ ಜನ್ಮ ಸಿಗುತ್ತೆ, ಒಂದು ಉತ್ತಮ ಕುಲದಲ್ಲಿ ಅಥವಾ ಒಂದು ಉತ್ತಮ ಮನೆಯಲ್ಲಿ ಅವರಿಗೆ ಜನ್ಮ ಸಿಗುತ್ತೆ ಅನ್ನೋದನ್ನಲ್ಲಿ ಹೇಳ್ತಾ ಇದ್ದಾರೆ. ಹರೇ ಕೃಷ್ಣ. ಶ್ಲೋಕ 42. ಹರೇ ಕೃಷ್ಣ ಮಾತಾಜಿ. ಹರೇ ಹಾ ಕೃಷ್ಣ. ಮಾತಾಜಿ.
अथवा योगिनामेव कुले भवति धीमताम् एतद्धि दुर्लभतरं लोके जन्म यदि दृशम्. ಹರೇ ಕೃಷ್ಣ. ಅನುವಾದ ಓದ್ತೀರಾ ಪ್ರಭುಜಿ? ಗೊತ್ತಿಲ್ಲ ಮಾತಾಡಿ. ಅಥವಾ ದೀರ್ಘಕಾಲದ ಯೋಗಾಭ್ಯಾಸದ ಅನಂತರ ವಿಫಲನಾಗಿದ್ದಲ್ಲಿ ಅವನು ಧೀಮಂತರಾದ ಆಧ್ಯಾತ್ಮಿಕವಾದಿಗಳ ಕುಟುಂಬದಲ್ಲಿ ಜನಿಸುವನು. ನಿಶ್ಚಿತವಾಗಿಯೂ ಈ ಜಗತ್ತಿನಲ್ಲಿ ಇಂತಹ ಜನ್ಮ ದುರ್ಬಲ ಬರವಾದದ್ದು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಅಂದ್ರೆ ಇಲ್ಲಿ ಏನಂತ ಹೇಳ್ತಾ ಇದಾರೆ ಅಂದ್ರೆ, ಆದ್ರೆ ಯಾರು ಆಧ್ಯಾತ್ಮಿಕ ಪ್ರಗತಿ ಸಾಧಿಸೋದ್ರಲ್ಲಿ ದೀರ್ಘಕಾಲ ಅಂದ್ರೆ ತುಂಬಾ ಸಮಯ ಅದರಲ್ಲಿ ಕಳೆದಿದ್ದಾರೆ, ಜೀವನದ ಒಂದು ಅನೇಕ ವರ್ಷಗಳ ಅದನ್ನ ಕಳೆದಿದ್ದಾರೆ, ಆದ್ರೆ ಕೊನೆಯ ಹಂತದಲ್ಲಿ ಪರಿಪೂರ್ಣತೆಯನ್ನು ಸಾಧಿಸ್ಲಿಲ್ಲ. ಅಂತಹ ಸಮಯದಲ್ಲಿ ಅವರು ದೇಹತ್ಯಾಗ ಆದ್ರೆ ಅಂತಹ ಪರಿಸ್ಥಿತಿ, ಆ ವ್ಯಕ್ತಿಯ ಪರಿಸ್ಥಿತಿ ಏನು ಅಂತ ಹೇಳಿ ಹೇಳ್ತಾ ಇದ್ದಾರೆ. ತುಂಬಾ ಸಮಯ ಆ ಒಂದು ಭಕ್ತಿಯಲ್ಲಿ ತೊಡಗಿದಂತಹ ವ್ಯಕ್ತಿ ಮುಂದಿನ ಜನ್ಮದಲ್ಲಿ ಅವನು ವೈಷ್ಣವರ ಕುಟುಂಬದಲ್ಲಿ, ಧೀಮಂತರಾದ ಆಧ್ಯಾತ್ಮಿಕವಾದಿಗಳ ಕುಟುಂಬ ಅಂತ ಕರೀತಾ ಇದ್ದಾರೆ, ವೈಷ್ಣವರ ಕುಟುಂಬದಲ್ಲಿ ಅವರಿಗೆ ಜನನ ಆಗ್ತಾರೆ, ಅಲ್ಲಿ ಹುಟ್ಟುತ್ತಾರೆ ಅಂತ. ಅಂದ್ರೆ ಆಚಾರ್ಯರು, ಯಾರು ಪರಂಪರೆಯಲ್ಲಿ ಬಂದಂತಹ ಆಚಾರ್ಯರು, ಅವರೆಲ್ಲರೂ ಕೂಡ ವೈಷ್ಣವರ ಕುಟುಂಬದಲ್ಲಿ ಅವರು ಜನ್ಮವನ್ನು ಪಡಿತಾರೆ. ಹಾಗೆ ಯಾರು ಪರಿಪೂರ್ಣತೆಯನ್ನ ಸಾಧಿಸೋದ್ರಲ್ಲಿ ಕೊನೆಯ ಹಂತದಲ್ಲಿ ವಿಫಲರಾಗಿರ್ತಾರೆ ಅಂತವರು ಇಂತಹ ಒಂದು ಜನ್ಮವನ್ನ ಪಡಿತಾರೆ ಅನ್ನೋದನ್ನಲ್ಲಿ ಹೇಳ್ತಾ ಇದ್ದಾರೆ. ಅಂದ್ರೆ ಈ ಆಧ್ಯಾತ್ಮಿಕ ಅನ್ನುವಂಥದ್ದು ಹೇಗೆ ಅಂತಂದ್ರೆ, ಭೌತಿಕ ಜ್ಞಾನ ಅನ್ನುವಂಥದ್ದು ದೇಹದ ಜೊತೆಯಲ್ಲಿ ಅದು ನಾಶ ಆಗಿಬಿಡುತ್ತೆ. ಆದ್ರೆ ಆಧ್ಯಾತ್ಮಿಕ ಜ್ಞಾನ, ಆತ್ಮಿಕ ಅಂತಂದ್ರೆ ಆತ್ಮದ ವಿಚಾರವಾಗಿ ತಿಳಿದಂತಹ ಒಂದು ಜ್ಞಾನ ಏನಿದೆ, ಆ ಜ್ಞಾನ ಅನ್ನುವಂಥದ್ದು ಆತ್ಮದ ಜೊತೆಯಲ್ಲಿ ಅದು ಸಾಗುತ್ತೆ ಅಂತ. ಅಂದ್ರೆ ಆತ್ಮದ ಜೊತೆಯಲ್ಲಿ ಆ ಜ್ಞಾನ ಅನ್ನುವಂಥದ್ದು ಕೂಡ ಮುಂದುವರಿಯುತ್ತೆ ಅಂತ. ಆತ್ಮಕ್ಕೆ ಹೇಗೆ ನಾಶ ಇಲ್ವೋ ಹಾಗೆ ಆಧ್ಯಾತ್ಮಿಕ ಜ್ಞಾನಕ್ಕೂ ನಾಶ ಅನ್ನುವಂಥದ್ದು ಇಲ್ಲ ಅಂತ ನಾವು ಎಲ್ಲಿ ಅಂದ್ರೆ ಈಗ ಅನೇಕ ಬಾರಿ ನೋಡ್ತೀವಿ. ಕೆಲವೊಂದು ಸಲ ಏನಾಗುತ್ತೆ ಅಂತಂದ್ರೆ, ನಾವು ತುಂಬಾ ಮಕ್ಕಳು ತುಂಬಾ ಚಿಕ್ಕ ವಯಸ್ಸಿನಲ್ಲಿ ಅವರಿಗೆ ಎಲ್ಲಾ ಅಂತಹ ಒಂದು ಅವಕಾಶಗಳು ಸಿಗುತ್ತೆ, ಮತ್ತೆ ಅದರಲ್ಲಿ ಅವರು ಹೆಚ್ಚು ಪ್ರಗತಿಯನ್ನು ಕೂಡ ಸಾಧಿಸಿರ್ತಾರೆ. ಅವರನ್ನು ನೋಡಿದಾಗ ನಮ್ಗೆ ಅನ್ಸುತ್ತೆ, ಇಷ್ಟು ಚಿಕ್ಕ ವಯಸ್ಸಿಗೆ ಇವ್ರಿಗೆ ಇಷ್ಟೊಂದು ಭಗವಂತನ ಜ್ಞಾನ ಸಿಕ್ಕಿದೆ ಅಂತ. ಆದ್ರೆ ಅದು ಹೇಗೆ ಸಾಧ್ಯ ಆಯ್ತು ಅಂತಂದ್ರೆ, ಅವರ ಹಿಂದಿನ ಜನ್ಮದಲ್ಲಿ ಅವರು ವಿಫಲ ಯೋಗಿ ಅಂತ ಹೇಳ್ತಾರೆ. ಹಾಗೆ ಅದನ್ನ ದೀರ್ಘಕಾಲ ಅಭ್ಯಾಸ ಮಾಡಿ ನಂತರ ಅವರು ಇನ್ನೇನು ಅದರ ಒಂದು ಪರಿಪೂರ್ಣತೆಯನ್ನು ಸಾಧಿಸೋದಕ್ಕೆ ಮೊದಲು ಅಲ್ಲಿ ಅವರು ಪತನವನ್ನ ಹೊಂದಿರ್ತಾರೆ. ಆ ಕಾರಣದಿಂದ ಅಂತವರಿಗೆ ಮುಂದಿನ ಜನ್ಮದಲ್ಲಿ ಇನ್ನೊಂದು ಅವಕಾಶ ಸಿಗುತ್ತೆ ಅನ್ನೋದನ್ನಲ್ಲಿ ಹೇಳ್ತಾ ಇದ್ದಾರೆ. ಹರೇ ಕೃಷ್ಣ. ಶ್ಲೋಕ 43. ಶ್ಲೋಕ 43. ತತ್ರ ತಂ ಬುದ್ಧಿ ಸಂಯೋಗಂ ಲಭತೆ ಪೌರ್ವದೇಹಿಕಂ ಯತತೆ ಚ ತತೋ ಭೂಯಂ ಸಂಸಿದೌ ಕುರುಣ ನದಃ. ಅನುವಾದ: ಕುರುನಂದನನೇ, ಇಂತಹ ಜನ್ಮವನ್ನು ತಳೆದ ಮೇಲೆ ಆತನು ತನ್ನ ಪೂರ್ವ ಜನ್ಮದ ದೇವಿ ಪ್ರಜ್ಞೆಯನ್ನು ಮತ್ತೆ ಎಚ್ಚರಿಸಿಕೊಳ್ಳುತ್ತಾನೆ ಮತ್ತು ಸಂಪೂರ್ಣ ಯಶಸ್ಸನ್ನು ಗಳಿಸುವುದಕ್ಕಾಗಿ ಇನ್ನೂ ಪ್ರಗತಿಯನ್ನು ಸಾಧಿಸಲು ಪ್ರಯತ್ನಿಸುತ್ತಾನೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಅಂದ್ರೆ ಇಲ್ಲಿ ಭಗವಂತ ಹೇಳ್ತಾ ಇದ್ದಾನೆ, ಇಂತಹ ಜನ್ಮ ತಳೆದ ಮೇಲೆ ಅವನು ಏನಾಗತ್ತೆ ಅಂತ ಅಂದ್ರೆ, ಪೂರ್ವ ಜನ್ಮದ ದೈವಿ ಪ್ರಜ್ಞೆ, ಒಂದು ಆಧ್ಯಾತ್ಮಿಕ ಜ್ಞಾನ ಅನ್ನುವಂಥದ್ದು ಅದು ಮತ್ತೆ ಎಚ್ಚೆತ್ಕೊಳ್ಳುತ್ತೆ ಅಂತ. ಅಂದ್ರೆ ಒಂದು ಆಧ್ಯಾತ್ಮಿಕ ಪ್ರಗತಿ ಅನ್ನುವಂಥದ್ದು, ಅದರಲ್ಲಿ ನಾವು ಅನೇಕ ಅಪರಾಧಗಳನ್ನ ಮಾಡೋದ್ರಿಂದ ಏನಾಗುತ್ತೆ, ನಾವು ವಿಫಲ ಯೋಗಿಗಳಾಗ್ತೀವಿ. ಆದ್ರೆ ಎಷ್ಟು ಅಂತಹ ಅಪರಾಧಗಳಿಂದ ನಾವು ವಿಫಲ ಹೊಂದಿದ್ರು ಕೂಡ ಅದು ಮತ್ತೆ ಮತ್ತೆ ನಮ್ಮನ್ನ ಆ ಒಂದು ದೈವಿ ಪ್ರಜ್ಞೆಗೆ ಕರ್ಕೊಂಡು ಹೋಗುತ್ತೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅದೇ ಕೃಷ್ಣ ಹೇಳ್ತಾನೆ, ನನ್ನ ಭಕ್ತರು ನಾಶ ಹೊಂದೋದಿಲ್ಲ ಅಂತ ಘೋಷಿಸುವಂತ. ಹಾಗೆ ಅವನ ಭಕ್ತರು ಅವರು ವಿಫಲರಾಗಬಹುದು, ಆದ್ರೆ ಅವರು ನಾಶ ಹೊಂದೋದಕ್ಕೆ ಸಾಧ್ಯ ಇಲ್ಲ, ಮತ್ತೆ ಅವರು ಆ ಒಂದು ಪ್ರಗತಿಯಲ್ಲಿ ಮುಂದುವರಿತಾರೆ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಸಂಪೂರ್ಣ ಯಶಸ್ಸನ್ನು ಗಳಿಸುವವರೆಗೂ ಈ ಪ್ರಗತಿಯನ್ನ ಅವರು ಸಾಧಿಸೋದಕ್ಕೆ ಪ್ರಯತ್ನಿಸ್ತಾನೆ ಇರ್ತಾರೆ. ಅಂದ್ರೆ ಮತ್ತೆ ಮತ್ತೆ ಅವರು ಹುಟ್ಟುತ್ತಾರೆ, ಮತ್ತೆ ಮತ್ತೆ ಅವರು ಪ್ರಯತ್ನ ಪಡ್ತಾ ಇರ್ತಾರೆ. ಈಗ ನಾವು ನೋಡಿದ್ವಿ ಜ್ಞಾನಿಗಳಾದವರು ಹೇಗೆ ಅವರು ಯಶಸ್ಸನ್ನ ಸಾಧಿಸೋದಕ್ಕೆ ಬಹುನಾಮ್ ಜನ್ಮನಾಮಂತೆ ಜ್ಞಾನವಾಂ ಪ್ರಪದ್ಯತೆ ಅಂತ. ಅಂದ್ರೆ ಅವನು ಮತ್ತೆ ಮತ್ತೆ ಅನೇಕ ಜನ್ಮಗಳನ್ನ ಪಡೆದು ಮತ್ತೆ ಮತ್ತೆ ಆ ಜ್ಞಾನವನ್ನ ಪಡೆಯೋದಕ್ಕೆ, ಅವನು ಆಧ್ಯಾತ್ಮಿಕವಾಗಿ ಮುಂದುವರಿಯೋದಕ್ಕೆ ಅವನು ಹೇಗೆ ಪ್ರಯತ್ನದಲ್ಲಿ ಆ ಒಂದು ಪರಿಪೂರ್ಣತೆಯನ್ನ ಸಾಧಿಸುವವರೆಗೂ ಅವನು ಮುಂದುವರಿತಾನೆ ಅನ್ನುವಂಥದ್ದನ್ನಲ್ಲಿ ತಿಳಿಸ್ತಾ ಇದ್ದಾರೆ.
ಹರೇ ಕೃಷ್ಣ ಮಾತಾಜಿ 45ನೇ ಶ್ಲೋಕನ. ಹಾ ಒಂದ್ ನಿಮಿಷ ಮಾತಾಜಿ, ಇದೊಂದ್ಸತಿ ಓದ್ಬಿಡ್ತೇನೆ. ಒಬ್ಬ ಸದ್ಬ್ರಾಹ್ಮಣನ ಸಂಸಾರದಲ್ಲಿ ಅರಸ ಭರತನು ತನ್ನ 3ನೇ ಜನ್ಮವನ್ನು ತಾಳಿದ. ಅಂದ್ರೆ ಆ ಭರತ ಮಹಾರಾಜ ಅವನು ಹೇಗೆ ಜಡಭರತನಾದ ಆ ಒಂದು ವಿಚಾರವನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಬ್ರಾಹ್ಮಣ ಕುಟುಂಬದಲ್ಲಿ ಅವನು ಹುಟ್ಟುತ್ತಾ ಇದ್ದಾನೆ. ಹಿಂದಿನ ದಿವ್ಯ ಪ್ರಜ್ಞೆಯನ್ನು ಪುನಶ್ಚೇತನಗೊಳಿಸಲು ಉತ್ತಮ ಜನ್ಮವನ್ನು ತಾಳುವುದಕ್ಕೆ ಇದು ಒಂದು ಒಳ್ಳೆಯ ಉದಾಹರಣೆ. ಅಂದ್ರೆ ರಾಜ ಭರತನು ಜಗತ್ತಿನ ಚಕ್ರವರ್ತಿ. ಅವನ ಕಾಲದಿಂದ ದೇವತೆಗಳು ಈ ಲೋಕವನ್ನು ಭರತವರ್ಷ ಎಂದು ಕರೆಯಲು ಪ್ರಾರಂಭಿಸಿದ್ದರು. ಅದಕ್ಕೆ ಮೊದಲು ಇದನ್ನ ಇಳಾವೃತ ಅಂತ ಹೇಳ್ತಾ ಇದ್ರು. ಚಕ್ರವರ್ತಿ ಚಿಕ್ಕ ವಯಸ್ಸಿನಲ್ಲಿ ಆಧ್ಯಾತ್ಮಿಕ ಪರಿಪೂರ್ಣತೆಗಾಗಿ ಪ್ರಾಪಂಚಿಕ ವ್ಯವಹಾರದಿಂದ ದೂರವಾದನು. ಅಂದ್ರೆ ಏನ್ ಮಾಡ್ತಾರೆ ಅಂತಂದ್ರೆ ಭರತ ಮಹಾರಾಜ ಅವನು ಚಿಕ್ಕ ವಯಸ್ಸಿನಲ್ಲಿ ಎಲ್ಲವನ್ನು ಕೂಡ ತ್ಯಾಗ ಮಾಡ್ತಾನೆ. ಹೆಂಡತಿ, ಮಕ್ಕಳು, ಅವನ ಒಂದು ಸಾಮ್ರಾಜ್ಯ ಎಲ್ಲವನ್ನು ಬಿಟ್ಟು ಅವನು ಕಾಡಿಗೆ ಹೋಗ್ತಾನೆ. ಆದ್ರೆ ಯಶಸ್ವಿ ಆಗಲಿಲ್ಲ. ಅವನು ಜಿಂಕೆಯ ಮೋಹದಿಂದ ಅವನು ಅದರಲ್ಲಿ ಪತನ ಹೊಂದುತ್ತಾನೆ. ಮುಂದಿನ ಜನ್ಮದಲ್ಲಿ ಆತನು ಒಬ್ಬ ಒಳ್ಳೆಯ ಬ್ರಾಹ್ಮಣ ಕುಟುಂಬದಲ್ಲಿ ಹುಟ್ಟಿದ. ಅಂದ್ರೆ ಅವನು ಜಿಂಕೆಯಾಗಿ ನಂತರ ಇನ್ನೊಂದು ಜನ್ಮದಲ್ಲಿ ಜಡಭರತನಾಗಿ ಹುಟ್ಟುತ್ತಾನೆ. ಆಗ ಒಂದು ಬ್ರಾಹ್ಮಣ ಕುಟುಂಬದಲ್ಲಿ ಅವನು ಜನ್ಮವನ್ನು ಪಡಿತಾನೆ. ಅವನು ಯಾವಾಗಲೂ ಒಬ್ಬನೇ ಇದ್ದು ಯಾರೊಡನೆಯೂ ಮಾತನಾಡುತ್ತಿರಲಿಲ್ಲ. ಆದುದರಿಂದ ಅವನಿಗೆ ಜಡಭರತ ಅಂತ ಹೆಸರು ಬಂತು. ಅಂದ್ರೆ ಅವನು ಕಿವಿಡನ ಹಾಗೆ ಮತ್ತೆ ಮೂಗನ ಹಾಗೆ ಅವನು ನಟಿಸ್ತಾ ಇರ್ತಾನೆ, ಯಾರ ಜೊತೆನೂ ಮಾತಾಡೋದಿಲ್ಲ. ಮತ್ತೆ ಮುಂದೆ ಅರಸ ರಹುಗುಣನ ರಹುಗಣನ ಅವನನ್ನು ಅತಿ ಶ್ರೇಷ್ಠ ಯೋಗಿ ಎಂದು ಕಂಡನು. ಅವನ ಜೀವನದಿಂದ ಆಧ್ಯಾತ್ಮಿಕ ಪ್ರಯತ್ನಗಳು ಅಥವಾ ಯೋಗಾಭ್ಯಾಸವು ವ್ಯರ್ಥವಾಗುವುದೇ ಇಲ್ಲ ಎಂದು ತಿಳಿಯುತ್ತದೆ. ಅಂದ್ರೆ ಅವನ ಒಂದು ಉದಾಹರಣೆ ತಗೊಂಡಾಗ ನಮ್ಗೆ ಗೊತ್ತಾಗುತ್ತೆ ಆಧ್ಯಾತ್ಮಿಕ ಪ್ರಗತಿ ಅನ್ನುವಂಥದ್ದು ಅದು ಯಾವತ್ತು ವ್ಯರ್ಥ ಆಗೋದಿಲ್ಲ ಅಂತ. ಭಗವಂತನ ಕೃಪೆಯಿಂದ ಯೋಗಿಗೆ ಕೃಷ್ಣ ಪ್ರಜ್ಞೆಯಲ್ಲಿ ಪರಿಪೂರ್ಣತೆಯನ್ನು ಪಡೆದುಕೊಳ್ಳಲು ಮತ್ತೆ ಮತ್ತೆ ಅವಕಾಶಗಳು ಲಭ್ಯವಾಗುತ್ತೆ. ಅಂದ್ರೆ ಆ ಒಂದು ಭಕ್ತಿ ಮಾರ್ಗದಲ್ಲಿ ನಾವು ಒಮ್ಮೆ ಒಂದು ಹೆಜ್ಜೆ ಇಟ್ಟರು ಕೂಡ ಮತ್ತೆ ಮತ್ತೆ ನಾವು ಅದನ್ನ ಒಂದಲ್ಲ ಒಂದು ರೀತಿಯಲ್ಲಿ ಮುಂದುವರಿಸ್ತೀವಿ. ಅದಕ್ಕಾಗಿ ಅನೇಕ ಜನ್ಮಗಳನ್ನ ಪಡೆದಾದ್ರೂ ಸರಿ ನಾವು ಅದರಲ್ಲಿ ಪರಿಪೂರ್ಣತೆಯನ್ನ ಸಾಧಿಸ್ತೀವಿ ಒಂದಲ್ಲ ಒಂದು ದಿನ ಅನ್ನೋದನ್ನಲ್ಲಿ ಹೇಳ್ತಾ ಇದ್ದಾರೆ. ಶ್ಲೋಕ 44. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹಾ ಮಾತಾಜಿ. ಪೂರ್ವಾಭ್ಯಾಸೇನ ತೇನೈವ ಕ್ರಿಯತೆ ಯಶೋಪಿ ಸಹ ಜಿಜ್ಞಾಸುರಪಿ ಯೋಗಸ್ಯ ಶಬ್ದ ಬ್ರಹ್ಮಾತಿ ವರ್ತತೆ. ಹರೇ ಕೃಷ್ಣ ಪ್ರಭುಜಿ, ಓದಿ ಪ್ರಭುಜಿ. ಓದ್ತೀನಿ ಮಾತಾಜಿ. ತನ್ನ ಹಿಂದಿನ ಜನ್ಮದ ದೈವಿ ಪ್ರಜ್ಞೆಯ ಪ್ರಭಾವದಿಂದ ಆತನು ಯೋಗದ ತತ್ವಗಳನ್ನು ಅರಸದಿದ್ದರೂ ತಂತಾನೆ ಅವುಗಳಿಂದ ಆಕರ್ಷಿತನಾಗುತ್ತಾನೆ. ಇಂತಹ ಜಿಜ್ಞಾಸುವಾದ ಆಧ್ಯಾತ್ಮಿಕವಾದಿಯು ಯಾವಾಗಲೂ ಶಾಸ್ತ್ರ ಗ್ರಂಥಗಳ ವಿಧಿಗಳ ತತ್ವಗಳನ್ನು ಮೀರಿರುತ್ತಾನೆ. ಹರೇ ಕೃಷ್ಣ ಮಾತಾಡಿ. ಹರೇ ಕೃಷ್ಣ ಪ್ರಭುಜಿ. ಆದ್ರೆ ಯಾರು ಈ ರೀತಿ ಹಿಂದಿನ ಜನ್ಮದಲ್ಲಿ ಒಂದು ದೈವಿ ಪ್ರಜ್ಞೆಯನ್ನ ಪ್ರಭಾವಕ್ಕೆ ಒಳಗಾಗಿದ್ದಾನೆ, ದೈವಿ ಪ್ರಜ್ಞೆ ಅಂದ್ರೆ ಭಗವಂತನ ಅಂತರಂಗ ಶಕ್ತಿಯ ಪ್ರಭಾವಕ್ಕೆ ಒಳಪಟ್ಟಿದ್ದಾನೆ ಅಂತವನು ಈ ಒಂದು ಆಧ್ಯಾತ್ಮಿಕ ಜ್ಞಾನವನ್ನ ಪಡಿಬೇಕು ಅನ್ನೋ ಪ್ರಯತ್ನ ಪಡದೇ ಇದ್ರು ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಅದಕ್ಕೆ ಆಕರ್ಷಿತನಾಗ್ತಾನೆ ಅಂತ ಇಲ್ಲಿ ಹೇಳ್ತಾ ಇದ್ದಾನೆ. ಭಗವಂತ ಸ್ವತಃ ಹೇಳ್ತಾ ಇದ್ದಾನೆ. ಇಲ್ಲಿ ನಾವೆಲ್ಲ ಬಂದು ಯಾರೆಲ್ಲ ಕೂತಿದ್ದೀವಿ ಅಷ್ಟು ಜನ ಹಿಂದೆ ಯಾವುದೋ ಒಂದು ಅಜ್ಞಾತ ಸುಕೃತಿ ಅಂತ ಹೇಳ್ತಾರೆ. ನಮ್ಗೆ ತಿಳಿದಿರನೋ ಭಕ್ತಿ ಮಾರ್ಗದಲ್ಲಿ ಏನೋ ಒಂದು ಸ್ವಲ್ಪ ಮಟ್ಟಿಗಾದ್ರೂ ಆ ಒಂದು ಮೊದಲ ಹೆಜ್ಜೆನ ಇಟ್ಟಿರ್ತೀವಿ. ಆ ಕಾರಣದಿಂದ ಈಗ ನಾವು ಅದರಲ್ಲಿ ಮತ್ತೆ 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 ಅದ ಕಡೆಗೆ ಆಕರ್ಷಣೆಯನ್ನ ಪಡಿತೀವಿ, ಮತ್ತೆ ಅದನ್ನ ಮುಂದುವರಿಸ್ತೀವಿ ಅಂತ ಇಲ್ಲಿ ಭಗವಂತನೇ ಸ್ವತಃ ಹೇಳ್ತಾ ಇದ್ದಾನೆ. ಇಂತಹ ಜಿಜ್ಞಾಸುವಾದ ಆಧ್ಯಾತ್ಮಿಕವಾದಿ ಶಾಸ್ತ್ರ ಗ್ರಂಥಗಳ ವಿಧಿಗಳ ತತ್ವಗಳನ್ನ ಮೀರಿರುತ್ತಾನೆ ಅಂತ. ಅಂದ್ರೆ ಇಲ್ಲಿ ಹೇಳ್ತಾ ಇರುವಂತದ್ದು ಭಾವಾರ್ಥದಲ್ಲಿ ಪ್ರಭುಪಾದರು ಏನಂತ ಹೇಳ್ತಾ ಇದ್ದಾರೆ ಅಂದ್ರೆ ಪ್ರಬುದ್ಧ ಯೋಗಿಗಳಿಗೆ ಶಾಸ್ತ್ರ ಗ್ರಂಥಗಳ ವಿಧಿಗಳ ಆಕರ್ಷಣೆ ಹೆಚ್ಚಿರುವುದಿಲ್ಲ, ಆದರೆ ಅವರನ್ನು ಯೋಗ ತತ್ವಗಳು ಆಕರ್ಷಿಸುತ್ತವೆ. ಈ ತತ್ವಗಳು ಅವರನ್ನು ಯೋಗದ ಅತ್ಯುನ್ನತ ಪರಿಪೂರ್ಣತೆಯಾದ ಪೂರ್ಣ ಕೃಷ್ಣ ಪ್ರಜ್ಞೆಗೆ ಏರಿಸಬಲ್ಲವು. ಶ್ರೀಮದ್ ಭಾಗವತದಲ್ಲಿ ಪ್ರಬುದ್ಧ ಆಧ್ಯಾತ್ಮಿಕವಾದಿಗಳು ವೈದಿಕ ವಿಧಿಗಳನ್ನು ಕಡೆಗಣಿಸುವುದನ್ನು ಹೀಗೆ ವಿವರಿಸಿದೆ ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ. ಪ್ರಭುವೆ, ನಿನ್ನ ಪಾವನ ನಾಮಗಳನ್ನು ಸಂಕೀರ್ತನೆ ಮಾಡುವವರು ನಾಯಿಯನ್ನು ತಿನ್ನುವ ಕುಟುಂಬದಲ್ಲಿಯೇ ಹುಟ್ಟಿರಬಹುದು, ಆದರೂ ಆಧ್ಯಾತ್ಮಿಕ ಜೀವನದಲ್ಲಿ ಅವರು ತುಂಬಾ ಮುಂದುವರಿಯುವರು. ಹೀಗೆ ಸಂಕೀರ್ತನೆ ಮಾಡುವವರು ನಿಶ್ಚಯವಾಗಿಯೂ ಎಲ್ಲಾ ಬಗೆಯ ವ್ರತಗಳನ್ನು ಯಜ್ಞಗಳನ್ನು ನಡೆಸಿರುವವರು, ಎಲ್ಲ ಪವಿತ್ರ ಸ್ಥಳಗಳಲ್ಲಿ ಸ್ನಾನ ಮಾಡಿರುವವರು ಮತ್ತು ಎಲ್ಲ ಶಾಸ್ತ್ರಾಧ್ಯಯನವನ್ನು ಮುಗಿಸಿರುವವರು. ಅಂದ್ರೆ ಭಗವಂತನ ಒಂದು ನಾಮ ಹೇಳುವಂಥದ್ದು ಹರೇ ಕೃಷ್ಣ ಮಹಾಮಂತ್ರವನ್ನ ಒಮ್ಮೆ ಒಬ್ಬ ವ್ಯಕ್ತಿ ಅವನು ಯಾರನ್ನಾದ್ರೂ ಏನಂತ ಹೇಳ್ತಾರೆ
ಚುಡಾಯಿಸೋದಕ್ಕಾಗಿ ಹೇಳಿದ್ರು ಕೂಡ ಒಬ್ಬ ವ್ಯಕ್ತಿಯ ಬಾಯಿಯಲ್ಲಿ ಆ ಒಂದು ಮಂತ್ರ ಬರ್ಬೇಕು ಅಂತಂದ್ರೆ ಅವನು ಅಷ್ಟು ಪುಣ್ಯ ಮಾಡಿರ್ಬೇಕು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅಂತವನು ಎಂತಹ ಒಂದು ಕೀಳು ಜನ್ಮದಲ್ಲಿ ಅವನು ಹುಟ್ಟಿದ್ರು ಕೂಡ ಅವನು ಭಗವಂತನ ಪವಿತ್ರ ನಾಮವನ್ನ ಸಂಕೀರ್ತನೆ ಮಾಡುವಷ್ಟು ಭಾಗ್ಯಶಾಲಿಯಾಗಿದ್ರೆ ಅವನನ್ನ ಎಲ್ಲ ವ್ರತ ಯಜ್ಞಗಳನ್ನ ನಡೆಸಿ ಅಂದ್ರೆ ಪವಿತ್ರ ಸ್ಥಳಗಳಲ್ಲಿ ಸ್ನಾನ ಮಾಡಿದಂತಹ ವ್ಯಕ್ತಿಗೆ ಅವನು ಸಮಾನ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಇದರ ಪ್ರಸಿದ್ಧ ನಿದರ್ಶನವನ್ನ ಚೈತನ್ಯ ಮಹಾಪ್ರಭುಗಳು ತೋರಿಸಿಕೊಟ್ರು. ಅಂದ್ರೆ ಹೇಗೆ ಹರಿದಾಸ ಠಾಕೂರರು ಮುಸ್ಲಿಂ ಕುಟುಂಬದಲ್ಲಿ ಹುಟ್ಟಿದ್ರು ಕೂಡ ಹರೇ ಕೃಷ್ಣ ಮಹಾಮಂತ್ರವನ್ನ 3 ಲಕ್ಷ ಬಾರಿ ಅವರು ಜಪ ಮಾಡ್ತಾ ಇದ್ರು. ಅದರಿಂದ ಅವರನ್ನ ನಾಮಾಚಾರಿ ಅಂತ ಈಗ್ಲೂ ನಾವು ಕರಿತೀವಿ. ಅಂತಹ ಒಂದು ಅಂದ್ರೆ ಅವರು ಹುಟ್ಟಿದ್ದು ಮುಸ್ಲಿಂ ಕುಟುಂಬ ಆಗಿದ್ರು ಕೂಡ ಅಂದ್ರೆ ಅದ್ವೈತ ಆಚಾರ್ಯರು ಅಂದ್ರೆ ಚೈತನ್ಯ ಮಹಾಪ್ರಭುಗಳ ಸಂಗಡಿಗರಾಗಿದ್ರು. ಅಂದ್ರೆ ಅವರೇ ಸಾಲಿಗ್ರಾಮಕ್ಕೆ ಗಂಗೆ ನೀರನ್ನ ತಂದು ತುಳಸಿಯನ್ನ ಅರ್ಪಿಸಿ ಚೈತನ್ಯ ಮಹಾಪ್ರಭುಗಳು ಭೂಮಿ ಮೇಲೆ ಆವಿರ್ಭವಿಸಬೇಕು ಅಂತ ಪ್ರಾರ್ಥನೆಗಳನ್ನ ಮಾಡಿ ಅವರ ಪ್ರಾರ್ಥನೆಗೆ ಓಗೊಟ್ಟು ಭಗವಂತ ಬರ್ತಾನೆ. ಹಾಗೆ ಅಂತಹ ಒಂದು ಅದ್ವೈತಾಚಾರ್ಯರು ಬ್ರಾಹ್ಮಣರ ಒಂದು ಏನಂತ ಹೇಳ್ತಾರೆ ಸಮಾಜದಲ್ಲಿ ತುಂಬಾ ಗಣ್ಯ ವ್ಯಕ್ತಿ ಅಂತ ಅನಿಸ್ಕೊಂಡಂತವ್ರು ಅವರ ಮನೆಯಲ್ಲಿ ಶ್ರಾದ್ದ ಆದಂತ ಸಮಯದಲ್ಲಿ ಹರಿದಾಸ್ ಠಾಕೂರರನ್ನ ಊಟಕ್ಕೆ ಕರೀತಾರೆ. ಹಾಗ ಹರಿದಾಸ್ ಠಾಕೂರರು ಇಲ್ಲ ನಿರಾಕರಣೆ ಮಾಡ್ತಾರೆ, ನಾನು ಮುಸ್ಲಿಂ ಕುಟುಂಬದಲ್ಲಿ ಹುಟ್ಟಿದ್ದೀನಿ, ನನ್ನನ್ನ ಕರಿತಾ ಇದ್ದೀರಲ್ಲ ಅಂತ. ಅದಕ್ಕೆ ಅವ್ರು ಹೇಳ್ತಾರೆ, ನಿನ್ನ ಒಬ್ಬನಿಗೆ ಊಟ ಬಡಿಸಿದ್ರೆ ನಾನು 1,000 ಜನ ಬ್ರಾಹ್ಮಣರಿಗೆ ಊಟ ಬಡಿಸಿದಷ್ಟು ಪುಣ್ಯ ಅಂತ. ಹಾಗೆ ಯಾರು ಹರೇ ಕೃಷ್ಣ ಮಹಾಮಂತ್ರವನ್ನು ಜಪ ಮಾಡ್ತಾರೆ ಅಂತವ್ರು ಎಲ್ಲ ಪಾಪ ಪ್ರತಿಕ್ರಿಯೆಗಳಿಂದ ಒಂದು ಏನಂತ ಹೇಳ್ತಾರೆ ಮುಕ್ತಿನ ಪಡೆದಿರ್ತಾರೆ ಅಂತ. ಅಂದ್ರೆ ಅಂತಹ ಒಂದು ಹರೇ ಕೃಷ್ಣ ಮಹಾಮಂತ್ರವನ್ನ ಜಪಿಸುವಂಥದ್ದು ಅಷ್ಟು ಸುಲಭ ಇಲ್ಲ. ಎಲ್ಲರೂ ಅದನ್ನ ಅಷ್ಟು ಸುಲಭವಾಗಿ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅದನ್ನ ಹೇಳುವುದಕ್ಕೂ ಕೂಡ ನಾವು ಅಷ್ಟು ಭಾಗ್ಯ ಪುಣ್ಯ ಮಾಡಿರ್ಬೇಕು ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಅಂದ್ರೆ ಅವರು ಸದಾ ಭಗವಂತನ ಪವಿತ್ರ ನಾಮವನ್ನು ಸಂಕೀರ್ತನ ಮಾಡುತ್ತಿದ್ದರಿಂದ ಅವರು ಶಬ್ದ ಬ್ರಹ್ಮ ಎಂದು ಹೆಸರಾದ ವೈದಿಕ ವಿದ್ಯುಕ್ತ ವಿಧಾನಗಳನ್ನೆಲ್ಲ ಹಿಂದಿನ ಜನ್ಮದಲ್ಲಿ ಮಾಡಿ ಮುಗಿಸಿರಬೇಕೆಂದು ತಿಳಿಯಲಾಗಿತ್ತು. ಪರಿಶುದ್ಧನಾಗದೆ ಯಾವ ಮನುಷ್ಯರು ಕೃಷ್ಣ ಪ್ರಜ್ಞೆಯ ತತ್ವಗಳನ್ನು ಇಷ್ಟಪಡಲಾರ ಅಥವಾ ಭಗವಂತನ ಪುಣ್ಯನಾಮವಾದ ಹರೇ ಕೃಷ್ಣ ಮಂತ್ರದ ಸಂಕೀರ್ತನೆಯಲ್ಲಿ ತೊಡಗಲಾರ ಅಂತಲ್ಲಿ ಪ್ರಭುಪಾದರ ಭಾವಾರ್ಥದಲ್ಲಿ ಹೇಳ್ತಾ ಇದ್ದಾರೆ. ಶ್ಲೋಕ 45. ಹರೇ ಕೃಷ್ಣ. ಕೃಷ್ಣ ಮಾತಾಜಿ. ಪ್ರಯತ್ನಾದ್ಯತಮಾನಸ್ತು ಯೋಗಿ ಸಂಶುದ್ಧ ಕಿಲ್ಬಿಷಃ ಅನೇಕ ಜನ್ಮ ಸಂಸಿದ್ಧಿ ತಥೋ ಯಾತಿ ಪರಾಂಗತಿ. ಹರೇ ಕೃಷ್ಣ ಪ್ರಭುಜಿ. ಪುಟ್ಟ ಇದಾನ ಓದ್ನಾ? ಹರೇ ಕೃಷ್ಣ. ಯೋಗಿಯು ಎಲ್ಲಾ ಕಲ್ಮಶಗಳನ್ನು ತೊಳೆದುಕೊಂಡು ಶುದ್ಧನಾಗಿ ಇನ್ನಷ್ಟು ಪ್ರಗತಿಯನ್ನು ಸಾಧಿಸಲು ಶ್ರದ್ಧಾಪೂರ್ವಕ ಪ್ರಯತ್ನವನ್ನು ಮಾಡುತ್ತಾನೆ. ಹೀಗೆ ಅನೇಕಾನೇಕ ಜನ್ಮಗಳಲ್ಲಿ ಅಭ್ಯಾಸ ಮಾಡಿದ ನಂತರ ಪರಿಪೂರ್ಣತೆಯನ್ನು ಪಡೆದು ಪರಮ ಗುರಿಯನ್ನು ಸಾಧಿಸುತ್ತಾನೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಅಂದ್ರೆ ಇಲ್ಲಿ ಯೋಗಿಯ ಬಗ್ಗೆ ಹೇಳ್ತಾ ಇದ್ದಾನೆ. ಅಂದ್ರೆ ಯಾರು ಈ ಪರಿಪೂರ್ಣತೆಯನ್ನ ಸಾಧಿಸ್ತಾರೆ ಅಂತವ್ರು ಒಂದೇ ಜನ್ಮದಲ್ಲಿ ಅದನ್ನ ಪರಿಪೂರ್ಣತೆ ಮಾಡಿಲ್ಲ ಅಂದ್ರೂ ಕೂಡ ಮತ್ತೆ ಮತ್ತೆ ಜನ್ಮಗಳನ್ನ ಪಡೆದಾದ್ರೂ ಸರಿ ಆ ಒಂದು ಯೋಗಾಭ್ಯಾಸವನ್ನ ಅಂದ್ರೆ ಆ ಒಂದು ಭಗವಂತನ ಆಧ್ಯಾತ್ಮಿಕ ಸಾಕ್ಷಾತ್ಕಾರವನ್ನು ಪಡೆಯುವ ನಿಟ್ಟಿನಲ್ಲಿ ಅವರು ಮತ್ತೆ ಮತ್ತೆ ಅವರು ಪ್ರಯತ್ನ ಪಡ್ತಾರೆ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಭಾವಾರ್ಥ ಪ್ರಭುಪಾದರಿಗೆ ಜಯವಾಗಲಿ. ವಿಶೇಷವಾಗಿ ಧಾರ್ಮಿಕವಾದ ಅಥವಾ ಶ್ರೀಮಂತವಾದ ಅಥವಾ ಪವಿತ್ರವಾದ ಸಂಸಾರದಲ್ಲಿ ಹುಟ್ಟಿದವನಿಗೆ ಯೋಗಾಭ್ಯಾಸಕ್ಕೆ ಅನುಕೂಲಕರವಾದ ವಾತಾವರಣವಿದೆ ಎಂಬುದರ ಅರಿವಾಗುತ್ತದೆ. ಆದುದರಿಂದ ಆತನು ಅಪೂರ್ಣವಾದ ತನ್ನ ಕಾರ್ಯವನ್ನು ದೃಢ ಸಂಕಲ್ಪದಿಂದ ಮುಂದುವರಿಸುತ್ತಾನೆ. ಹೀಗೆ ಆತನು ಐಹಿಕ ಕಲ್ಮಶಗಳನ್ನು ತೊಡೆದು ಹಾಕಿ ಪರಿಶುದ್ಧನಾಗುತ್ತಾನೆ. ಅವನು ಕಡೆಗೆ ಎಲ್ಲಾ ಕಲ್ಮಶಗಳಿಂದ ಬಿಡುಗಡೆಯಾಗಿ ಅತ್ಯುನ್ನತ ಪರಿಪೂರ್ಣತೆಯಾದ ಕೃಷ್ಣ ಪ್ರಜ್ಞೆಯನ್ನು ಸಾಧಿಸುತ್ತಾನೆ. ಎಲ್ಲಾ ಕಲ್ಮಶಗಳಿಂದ ಮುಕ್ತನಾದ ಪರಿಪೂರ್ಣ ಹಂತ ಕೃಷ್ಣ ಪ್ರಜ್ಞೆ. ಇದನ್ನು ಭಗವದ್ಗೀತೆ ಹೀಗೆ ಹೇಳುತ್ತದೆ, ಯೇಷಾಂ ತ್ವಂತಗತಂ ಪಾಪಂ ಜನಾನಾಂ ಪುಣ್ಯಕರ್ಮಣಾಂ ತೇ ದ್ವಂದ್ವ ಮೋಹ ನಿರ್ಮುಕ್ತ ಭಜಂತೆ ಮಾಂ ದೃಢವ್ರತ. ಹಲವಾರು ಜನ್ಮಗಳಲ್ಲಿ ಪುಣ್ಯ ಕಾರ್ಯಗಳನ್ನು ಮಾಡಿ ಎಲ್ಲ ಕಲ್ಮಶಗಳಿಂದ ಮತ್ತು ಎಲ್ಲ ಮಾಯಾದ್ವಂದ್ವಗಳಿಂದ ಸಂಪೂರ್ಣವಾಗಿ ಬಿಡುಗಡೆಯನ್ನು ಪಡೆದ ನಂತರ ಮನುಷ್ಯನು ಭಗವಂತನ ದಿವ್ಯ ಪ್ರೇಮ ಪೂರ್ವಕ ಸೇವೆಯಲ್ಲಿ ತೊಡಗುತ್ತಾನೆ. ಅಂದ್ರೆ ಭಗವಂತ ಏನ್ ಬೇಕಾದ್ರೂ ಕೊಡ್ತಾನೆ, ಭಕ್ತಿಯನ್ನ ಯಾರಿಗೂ ಕೊಡೋದಿಲ್ಲ ಅಂತ ಹೇಳ್ತಾರೆ. ಶುದ್ಧ ಭಕ್ತಿಯನ್ನ ಯಾರಿಗಾದ್ರೂ ಕೊಟ್ರೆ ಭಗವಂತ ಆ ಒಂದು ಭಕ್ತನ
ಕೈಗೊಂಬೆ ಆಗ್ಬಿಡ್ತಾನೆ. ಆ ಕಾರಣದಿಂದ ಅವನು ಯಾರಿಗೂ ಯಾರು ಏನ್ ಕೇಳಿದ್ರು ಕೂಡ ಅವ್ರಿಗೆ ಕೊಟ್ಟು ಬಿಟ್ಟಾನು. ಆದ್ರೆ ಭಕ್ತಿನ ಗುರುವಿನಿಂದ ಮಾತ್ರ ನಾವು ಪಡಿಲಿಕ್ಕೆ ಸಾಧ್ಯ, ಅದನ್ನ ಭಗವಂತ ಕೊಡೋದಿಲ್ಲ ಅಂತ ಹೇಳ್ತಾರೆ. ಹಾಗೆ ಅವನ ದಿವ್ಯ ಪ್ರೇಮ ಪೂರ್ವಕ ಸೇವೆ ಮಾಡುವಂತಹ ಭಾಗ್ಯ ಸಿಗ್ಬೇಕು ಅಂತಂದ್ರೆ ನಾವು ಅನೇಕ ಅನೇಕ ಜನ್ಮಗಳಲ್ಲಿ ಪುಣ್ಯ ಕಾರ್ಯಗಳನ್ನ ಮಾಡಿರ್ಬೇಕು, ಮತ್ತೆ ಎಲ್ಲ ಪಾಪಗಳಿಂದ ನಾವು ಮುಕ್ತಿನ ಪಡೆದಿರ್ಬೇಕು ಅನ್ನೋದನ್ನಲ್ಲಿ ಹೇಳ್ತಾ ಇದ್ದಾರೆ. ಶ್ಲೋಕ ಹರೇ ಕೃಷ್ಣ 46. ಮಾತಾಜಿ. ಹರೇ ಹಾ ಕೃಷ್ಣ. ಮಾತಾಜಿ. ತಪಸ್ವಿಭ್ಯೋಧಿಕೋ ಯೋಗಿ ಜ್ಞಾನಿಭ್ಯೋಪಿ ಮತೋಧಿಕಃ ಕರ್ಮಿಭ್ಯಶ್ಚಾಧಿಕೋ ಯೋಗಿ ತಸ್ಮಾದ್ ಯೋಗಿ ಭವಾರ್ಜುನ. ಹರೇ ಕೃಷ್ಣ. ಪುಟ ಓದ್ತೀಯಾ? ಯೋಗಿಯು ತಪಸ್ವಿಗಳಿಗಿಂತಲೂ ಜ್ಞಾನಿಗಳಿಗಿಂತಲೂ ಮತ್ತು ಫಲಾಪೇಕ್ಷಿತ ಕರ್ಮದಲ್ಲಿ ತೊಡಗುವವರಿಗಿಂತಲೂ ಶ್ರೇಷ್ಠನಾದವನು. ಆದುದರಿಂದ ಅರ್ಜುನ ಎಲ್ಲ ಸನ್ನಿವೇಶಗಳಲ್ಲಿಯೂ ಯೋಗಿಯಾಗು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಇಲ್ಲಿ ಏನಂತ ಹೇಳ್ತಾ ಇದ್ದಾರೆ ಅಂದ್ರೆ ತಪಸ್ವಿಗಳು ಯಾರು ತಪಸ್ಸನ್ನ ಮಾಡ್ತಾರೆ, ಜ್ಞಾನಿಗಳು ಊಹಾಪೋಹಗಳಲ್ಲಿ ತೊಡಗಿರ್ತಾರೆ, ಫಲಾಪೇಕ್ಷಿತ ಕರ್ಮಗಳನ್ನ ಮಾಡುವಂತವ್ರು ಅಂದ್ರೆ ಕಾಮ್ಯ ಕರ್ಮಗಳಲ್ಲಿ ತೊಡಗಿರ್ತಾರೆ, ಎಲ್ಲರಿಗಿಂತ ಯೋಗಿ ಅಂತಂದ್ರೆ ಭಕ್ತಿಯಲ್ಲಿ ಭಗವಂತನ ಸೇವೆಯಲ್ಲಿ ತೊಡಗಿರುವಂತವ್ರು, ಭಕ್ತಿಯಿಂದ ಭಗವಂತನ ಸೇವೆ ಮಾಡುವಂತವ್ನು ಅವನೇ ನಿಜವಾದ ಯೋಗಿ. ಅಂದ್ರೆ ಭಗವಂತನ ಜೊತೆ ಸಂಪರ್ಕವನ್ನ ಏರ್ಪಡಿಸ್ಕೊಂಡಿರುವಂತವ್ನು. ಅಂತಹ ಯೋಗಿ ಎಲ್ಲರಿಗಿಂತ ಶ್ರೇಷ್ಠ ಅಂತ ಅಲ್ಲಿ ಹೇಳ್ತಾ ಇದ್ದಾರೆ. ಆದ್ರಿಂದ ಇಲ್ಲಿ ಅರ್ಜುನನಿಗೆ ಭಗವಂತ ಹೇಳ್ತಾ ಇರುವಂತದ್ದು ನೀನು ಕೂಡ ಯೋಗಿಯಾಗುವಂತ. ಭಾವಾರ್ಥದಲ್ಲಿ ಪ್ರಭುಪಾದರು ಏನ್ ಹೇಳ್ತಾ ಇದ್ದಾರೆ ನೋಡೋಣ. ಭಾವಾರ್ಥ ಪ್ರಭುಪಾದರಿಂದ ಪ್ರಭುಪಾದರಿಗೆ ಜಯವಾಗಲಿ. ಯೋಗದ ವಿಷಯ ಮಾತನಾಡುವಾಗ ನಮ್ಮ ಪ್ರಜ್ಞೆಗೆ ಪರಮ ಪರಿಪೂರ್ಣ ಸತ್ಯದೊಂದಿಗೆ ಸಂಪರ್ಕವನ್ನು ಕಲ್ಪಿಸುವ ವಿಷಯವನ್ನು ಕುರಿತು ಮಾತನಾಡ್ತೇವೆ. ಯೋಗ ಅಂತಂದ್ರೇನೆ ಭಗವಂತನ ಜೊತೆ ಸಂಪರ್ಕವನ್ನು ಏರ್ಪಡಿಸಿಕೊಳ್ಳುವಂಥದ್ದು. ಇಲ್ಲಿ ಅಂತಹ ಒಂದು ಬೇರೆ ಬೇರೆ ಪ್ರಕ್ರಿಯೆಗೆ ತಕ್ಕ ಹಾಗೆ ಬೇರೆ ಬೇರೆ ಹೆಸರುಗಳನ್ನ ಕೊಡ್ತಾ ಇದ್ದಾರೆ. ಅದರ ಕಾಮ್ಯ ಕರ್ಮ ಮಾಡೋದ್ರಿಂದ ಭಗವಂತನ ಒಂದು ಜೊತೆ ಸಂಪರ್ಕವನ್ನು ಏರ್ಪಡಿಸ್ಕೊಂಡಾಗ ಏನಾಗುತ್ತೆ, ಅದನ್ನ ಕರ್ಮಯೋಗ ಅಂತ ಕರೀತಾರೆ. ಅದನ್ನೇ ನಾವು ಅನುಭವ ಗಮ್ಯವಾದ ಒಂದು ಜ್ಞಾನ ಅಂತ ಯಾವಾಗ ಕರಿತೀವಿ, ಅದೇ ಪ್ರಧಾನ ಆದಾಗ ಅದನ್ನ ಜ್ಞಾನ ಯೋಗ ಅಂತ ಹೇಳ್ತಾರೆ. ಹಾಗೆ ಎಲ್ಲಿ ಭಕ್ತಿ ಮಾಡ್ತಾರೆ, ಭಗವಂತನನ್ನ ಪ್ರೀತಿಪೂರ್ವಕ ಸೇವೆಯಲ್ಲಿ ಯಾರು ತೊಡಗ್ತಾರೆ ಅದನ್ನ ಭಕ್ತಿ ಯೋಗ ಅಂತ ಕರೀತಾರೆ. ಆದ್ರೆ ಇಲ್ಲಿ ಹೇಳ್ತಾ ಇರುವಂತದ್ದು ಭಕ್ತಿ ಯೋಗ ಅಥವಾ ಕೃಷ್ಣ ಪ್ರಜ್ಞೆ ಅನ್ನುವಂಥದ್ದು ಎಲ್ಲ ಯೋಗಗಳ ಒಂದು ಅಂತಿಮ ಪರಿಪೂರ್ಣ ಸ್ವರೂಪ. ನಾವೀಗ ನೋಡ್ತೀವಿ ಯೋಗ ಲ್ಯಾಡರ್ ಅಂತ. ಯೋಗ ಲ್ಯಾಡರ್ ಅಂದ್ರೆ ಅದರಲ್ಲಿ ಹಂತ ಹಂತವಾಗಿ ಹೋಗುವಂಥದ್ದು. ಕರ್ಮಯೋಗ, ಜ್ಞಾನ ಯೋಗ, ಧ್ಯಾನ ಯೋಗ, ನಂತರ ಭಕ್ತಿ ಯೋಗವನ್ನು ಪಡೆದು ಯಾರು ಪರಿಪೂರ್ಣತೆಯನ್ನು ಸಾಧಿಸೋದಿಲ್ಲ ಅಂತ. ಆದ್ರೆ ಯಾರು ನೇರವಾಗಿ ಭಕ್ತಿ ಯೋಗವನ್ನ ಮಾಡ್ತಾರೆ ಅವರು ತುಂಬಾ ಸುಲಭವಾಗಿ ಅತಿ ವೇಗವಾಗಿ ಅವರು ಅದರಲ್ಲಿ ಪರಿಪೂರ್ಣತೆಯನ್ನು ಸಾಧಿಸೋದಕ್ಕೆ ಸಾಧ್ಯ ಆಗುತ್ತೆ ಅಂತ. ಹಾಗೆ ಎಲ್ಲ ಯೋಗಗಳಲ್ಲಿ ಅತಿ ಉತ್ಕೃಷ್ಟವಾದ ಯೋಗ ಅಂತಂದ್ರೆ ಅದು ಭಕ್ತಿ ಯೋಗ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ, ಅಥವಾ ಕೃಷ್ಣ ಪ್ರಜ್ಞೆ ಅಂತ. ಭಕ್ತಿ ಯೋಗದಲ್ಲಿ ಆಧ್ಯಾತ್ಮಿಕ ಪೂರ್ಣ ಜ್ಞಾನ ಅನ್ನುವಂಥದ್ದನ್ನ ಇಲ್ಲಿ ತಿಳಿಸ್ತಾ ಇದ್ದಾರೆ. ಆದ್ದರಿಂದ ನಾವು ಕೃಷ್ಣ ಪ್ರಜ್ಞೆಯಿಂದ ಕಾಮ್ಯಕರ್ಮದಿಂದಲೂ ಕಾಲಹರಣ ಆಗುತ್ತೆ. ಅಂದ್ರೆ ಕೃಷ್ಣ ಪ್ರಜ್ಞೆ ಮಾಡ್ದಿರ ನಾವು ಕಾಮ್ಯಕರ್ಮ ಎಷ್ಟೇ ಮಾಡಿದ್ರು ಅದು ಸಮಯ ವ್ಯರ್ಥ ಅಷ್ಟೇ. ಅಥವಾ ನಾವು ಯೋಗಾಭ್ಯಾಸ ಮಾಡಿದ್ರು ಕೂಡ ಅದರಿಂದ ನಾವು ಪರಿಪೂರ್ಣತೆಯನ್ನು ಸಾಧಿಸೋದಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ಅಷ್ಟಾಂಗ ಯೋಗ ಮಾಡಿದ್ರು ಕೂಡ ಭಗವಂತನಲ್ಲಿ ಭಕ್ತಿ ನಮ್ಗೆ ಬರ್ಲಿಲ್ಲ ಅಂತಂದ್ರೆ ಅದು ಕೂಡ ಪರಿಪೂರ್ಣತೆಯನ್ನು ಸಾಧಿಸೋದಕ್ಕೆ ಸಾಧ್ಯ ಆಗೋದಿಲ್ಲ. ಅದರಿಂದ ಕೆಲವು ಸಿದ್ಧಿಗಳನ್ನ ಪಡಿಬಹುದಷ್ಟೇ. ಅದೇ ರೀತಿ ಜ್ಞಾನವು ಕೂಡ ಅಪರಿಪೂರ್ಣ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಎಲ್ಲಿ ಭಗವಂತನ ಸಂಪರ್ಕ ಇಲ್ಲವೋ ಅದರಿಂದ ಯಾವ್ದೆಲ್ಲ ಭಕ್ತಿಗೆ ಅಥವಾ ಭಗವಂತನ ಪ್ರೀತಿಪೂರ್ವಕ ಸೇವೆಗೆ ನಮ್ಮನ್ನ ಕೊಂಡೋಗೋದಿಲ್ವೋ ಅದೆಲ್ಲವೂ ಕೂಡ ವ್ಯರ್ಥ ಅನ್ನೋದನ್ನ ಇಲ್ಲಿ ತಿಳಿಸ್ತಾ ಇದ್ದಾರೆ. ಶ್ಲೋಕ 47. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಯೋಗಿನಾಮಪಿ ಸರ್ವೇಷಾಂ ಮದ್ಗತೇನಾಂತರಾತ್ಮನಾ ಶ್ರದ್ಧಾವಾನ್ ಭಜತೆ ಯೋ ಮಾಂ ಸಮೇ ಯುಕ್ತತಮೋ ಮತಃ. ಹರೇ ಕೃಷ್ಣ ಪ್ರಭುಜಿ ಓದಿ. ಯಾರು ಸದಾ ನನ್ನಲ್ಲಿಯೇ ಇರುವನೋ, ತನ್ನಲ್ಲಿರುವ ನನ್ನನ್ನು ಕುರಿತು ಚಿಂತಿಸುವನೋ, ನನ್ನನ್ನು ಭಜಿಸುವನೋ ಅವನೇ ಎಲ್ಲ ಯೋಗಿಗಳಲ್ಲಿ ಯೋಗದಲ್ಲಿ ನನ್ನೊಡನೆ ಅತ್ಯಂತ ಆತ್ಮೀಯವಾಗಿ ಒಂದಾಗಿರುವವನು ಮತ್ತು ಅವನೇ ಎಲ್ಲರಿಗಿಂತ ಶ್ರೇಷ್ಠನಾದವನು. ಇದು ನನ್ನ ಅಭಿಪ್ರಾಯ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಅಂದ್ರೆ ಇಲ್ಲಿ ಯಾರು ಶ್ರೇಷ್ಠ ಯೋಗಿ ಅನ್ನೋದನ್ನ ಇಲ್ಲಿ ಈ ಶ್ಲೋಕದಲ್ಲಿ ಭಗವಂತ ತಿಳಿಸ್ತಾ ಇದ್ದಾನೆ. ಅಂದ್ರೆ ನಿಜವಾದ ಯೋಗಿ ಅಥವಾ ಶ್ರೇಷ್ಠವಾದ ಯೋಗಿ, ಉತ್ತಮವಾದ ಯೋಗಿ ಯಾರು ಅಂದ್ರೆ ಅವ್ರು ಸದಾ ಭಗವಂತನ ಸ್ಮರಣೆಯಲ್ಲಿ, ಸಮಾಧಿ ಸ್ಥಿತಿಯಲ್ಲಿ ಎಲ್ಲಾ ಸಮಯದಲ್ಲೂ ಅವನು ಇರ್ತಾನೆ. ಮತ್ತೆ ಅವನು ಯಾವಾಗ್ಲೂ ಭಗವಂತನ ಚಿಂತನೆಯಲ್ಲಿ ಇರ್ತಾನೆ. ಮತ್ತೆ ಭಗವಂತನ ಒಂದು ಗುಣ, ನಾಮ, ರೂಪ, ಲೀಲೆಗಳನ್ನ ಕೀರ್ತಿಸ್ತಾ ಇರ್ತಾನೆ, ಭಜಿಸ್ತಾ ಇರ್ತಾನೆ.
ಅಂತಹ ಯೋಗಿ ಅವನು ಭಗವಂತನಿಗೆ ಅತ್ಯಂತ ಪ್ರಿಯನಾದವನು. ಅವನನ್ನೇ ಇಲ್ಲಿ ಶ್ರೇಷ್ಠವಾದ ಯೋಗಿ ಅಂತ ಕೂಡ ಭಗವಂತ ಹೇಳ್ತಾ ಇದ್ದಾನೆ. ಭಾವಾರ್ಥ ಪ್ರಭುಪಾದರಿಂದ ಪ್ರಭುಪಾದರಿಗೆ ಜಯವಾಗಲಿ. ಇಲ್ಲಿ ಭಜತೆ ಎನ್ನುವ ಶಬ್ದವು ಮಹತ್ವಪೂರ್ಣವಾದದ್ದು. ಭಜತೆ ಅಂತಂದ್ರೆ ಏನು ಅಂತಂದ್ರೆ ಅದು ಅಂದ್ರೆ ಕ್ರಿಯಾಪದ ಅಂತ ಇಲ್ಲಿ ಹೇಳ್ತಾರೆ. ಸೇವೆ ಅಗತ್ಯವಿರುವಾಗ ಇದನ್ನ ಬಳಸುತ್ತಾರೆ. ಅಂದ್ರೆ ಭಜತೆ ಅಂತಂದ್ರೆ ಸೇವೆ. ಇಲ್ಲಿ ಆ ಪ್ರಭುಪಾದರು ಭಕ್ತಿ ಅಂತಂದ್ರೆ ಅದು ಬರೀ ಭಾವುಕತೆ ಅಲ್ಲ, ಅಲ್ಲಿ ಆ ಭಕ್ತಿಯನ್ನ ವ್ಯಕ್ತಪಡಿಸುವಂತದ್ದು. ಅಂದ್ರೆ ಭಕ್ತಿ ಅಂದ್ರೆ ಪ್ರೀತಿನ ವ್ಯಕ್ತಪಡಿಸುವಂತಹ ಕರ್ಮ ಕಾರ್ಯ ಇದೆ, ಅದು ಭಕ್ತಿ ಸೇವೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಆದರೆ ದೇವೋತ್ತಮ ಪರಮಪುರುಷನ ವಿಷಯದಲ್ಲಿ ಪ್ರೀತಿ ಮತ್ತು ಶ್ರದ್ಧೆಗಳಿಂದ ಕೂಡಿದ ಸೇವೆಯನ್ನೇ ಹೇಳಲಾಗುತ್ತದೆ. ಒಬ್ಬ ಗೌರವಾರ್ಹ ಮನುಷ್ಯನ ಅಥವಾ ದೇವತೆಗಳ ಪೂಜೆಯನ್ನು ಬಿಡುವುದು ಸೌಜನ್ಯ ರಹಿತ ಎನ್ನಬಹುದು. ಆದರೆ ಪರಮಪ್ರಭುವಿನ ಸೇವೆಯನ್ನು ಬಿಟ್ಟರೆ ಕಟುವಾದ ಖಂಡನೆಗೆ ಗುರಿಯಾಗಬೇಕಾಗುತ್ತದೆ. ಪ್ರತಿಯೊಂದು ಜೀವಿ ದೇವೋತ್ತಮ ಪರಮಪುರುಷನ ವಿಭಿನ್ನಾಂಶ. ತನ್ನ ಸ್ವರೂಪದ ಕಾರಣದಿಂದ ಪ್ರತಿಯೊಂದು ಜೀವಿ ಪರಮಪ್ರಭುವಿನ ಸೇವಿಸಬೇಕೆಂಬುದೇ ಉದ್ದೇಶ. ಹೀಗೆ ಮಾಡದೇ ಹೋದ್ರೆ ಆತನು ಪತನ ಹೊಂದುತ್ತಾನೆ. ಅಂದ್ರೆ ನಮ್ಮ ಒಂದು ಸ್ವರೂಪ ಸ್ಥಿತಿ ಅದು ಏನಂದ್ರೆ ಜೀವೇರಿ ಸ್ವರೂಪ ಕೃಷ್ಣೇರ ನಿತ್ಯದಾಸ. ನಾವೆಲ್ಲರೂ ಕೃಷ್ಣನ ನಿತ್ಯ ದಾಸರು. ಅವರ ಸೇವೆ ಮಾಡುವಂತದ್ದೇ ನಮ್ಮ ಸ್ವರೂಪ. ಆಗಿರ್ಬೇಕಾದ್ರೆ ನಾವು ಭಗವಂತನ ಸೇವೆನ ಸದಾ ಮಾಡ್ಬೇಕು. ಅದನ್ನ ಮಾಡ್ದಿರ ಹೋದ್ರೆ ಏನಾಗುತ್ತೆ, ನಾವು ಬದ್ಧಾತ್ಮರಾಗ್ತೀವಿ, ಮಾಯಿಯ ಒಂದು ಅಧೀನಕ್ಕೆ ಒಳಗಾಗ್ತೀರಿ ಅನ್ನೋದನ್ನಲ್ಲಿ ತಿಳಿತಾ ಇದೀವಿ. ಒಂದು ಭಾಗವತದ ಒಂದು ಶ್ಲೋಕವನ್ನಲ್ಲಿ ಹೇಳ್ತಿದ್ರೆ, ಯಾ ಯೇಷಾಂ ಪುರುಷಂ ಸಾಕ್ಷಾತ್ ಆತ್ಮ ಪ್ರಭವಂ ಈಶ್ವರಂ ನಾ ಭಜಂತ್ಯ ವಜಾನಂತಿ ಸ್ಥಾನದ್ ಭ್ರಷ್ಟ ಪತನ್ಯಾದ್. ಯಾರು ಎಲ್ಲ ಜೀವಿಗಳ ಮೂಲನಾದ ಆದಿಪುರುಷನಿಗೆ ಸೇವೆಯನ್ನು ಸಲ್ಲಿಸುವುದಿಲ್ಲವೋ ಮತ್ತು ಈ ವಿಷಯದಲ್ಲಿ ತನ್ನ ಕರ್ತವ್ಯವನ್ನು ನಿರ್ಲಕ್ಷಿಸುವನೋ ಅವನು ನಿಶ್ಚಯವಾಗಿ ತನ್ನ ಸಹಜ ಸ್ವರೂಪದಿಂದ ಪತನ ಹೊಂದುತ್ತಾನೆ. ನಾವು ಹೀಗೆ ಪತನ ಹೊಂದಿರುವಂಥದ್ದು. ಅಂದ್ರೆ ಯಾವಾಗ ನಾವು ಭಗವಂತನ ನಿತ್ಯ ಕಿಂಕರರು ಸೇವಕರು ಅನ್ನೋದನ್ನ ಮರೆತ್ವಿ, ಆಗ ನಮ್ಮನ್ನ ಈ ಭೌತಿಕ ಜಗತ್ತಿಗೆ ಎಸೆಯಲಾಗತ್ತೆ. ಆ ಕಾರಣದಿಂದ ನಾವು ಈ ಒಂದು ಬಂಧನದಲ್ಲಿ ಸಿಲುಕಿದ್ದೀವಿ. ಈ ಶ್ಲೋಕದಲ್ಲಿ ಸಹ ಭಜಂತಿ ಎನ್ನುವ ಶಬ್ದವನ್ನು ಬಳಸಿದೆ. ಭಜಂತಿ ಎನ್ನುವ ಶಬ್ದವನ್ನು ಪರಮಪ್ರಭುವಿನ ವಿಷಯದಲ್ಲಿ ಮಾತ್ರ ಬಳಸಬಹುದು. ಆದರೆ ವರ್ಷಿಪ್ ಎನ್ನುವ ಪದವನ್ನು ದೇವತೆಗಳ ಅಥವಾ ಯಾವುದೇ ಸಾಮಾನ್ಯ ಜೀವಿಗಳ ವಿಷಯದಲ್ಲಿಯೂ ಬಳಸಬಹುದು. ಶ್ರೀಮದ್ ಭಾಗವತದಿಂದ ತೆಗೆದುಕೊಂಡ ಶ್ಲೋಕದಲ್ಲಿ ಅವಜಾನಾಂತಿ ಎನ್ನುವ ಶಬ್ದವನ್ನು ಭಗವದ್ಗೀತೆಯಲ್ಲಿ ಬಳಸಲಾಗಿದೆ. ಅವಜಾನಾಂತಿ ಮಾಮೂಢ, ಮೂರ್ಖರು ಮತ್ತು ದುಷ್ಟರು ಮಾತ್ರ ದೇವೋತ್ತಮ ಪರಮಪುರುಷನಾದ ಕೃಷ್ಣನನ್ನು ನಿಂದಿಸುತ್ತಾರೆ. ಇಂತಹ ಮೂರ್ಖರು ಭಗವಂತನ ವಿಷಯದಲ್ಲಿ ಸೇವಾ ಮನೋಭಾವವಿಲ್ಲದೆ ಭಗವದ್ಗೀತೆಯನ್ನು ಕುರಿತು ವ್ಯಾಖ್ಯಾನ ಬರೆಯಲು ಹೊರಡುತ್ತಾರೆ. ಇದರ ಪರಿಣಾಮವಾಗಿ ಅವರಿಗೆ ಭಜಂತಿ ಎನ್ನುವ ಶಬ್ದವನ್ನು ವರ್ಷಿಪ್ ಎನ್ನುವ ಶಬ್ದಕ್ಕೂ ಇರುವ ವ್ಯತ್ಯಾಸವು ಸರಿಯಾಗಿ ಅರ್ಥ ಆಗುವುದಿಲ್ಲ. ಎಲ್ಲಾ ಬಗೆಯ ಯೋಗಾಭ್ಯಾಸಗಳ ಶಿಖರ ಭಕ್ತಿಯೋಗ. ಬೇರೆಲ್ಲ ಯೋಗಗಳು ಭಕ್ತಿಯೋಗದಲ್ಲಿ ಭಕ್ತಿಯನ್ನು ತಲುಪುವ ಸಾಧನೆಗಳು ಮಾತ್ರ. ವಾಸ್ತವವಾಗಿ ಯೋಗ ಎಂದರೆ ಭಕ್ತಿಯೋಗ ಎಂದರ್ಥ. ಉಳಿದೆಲ್ಲ ಯೋಗಗಳು ಭಕ್ತಿಯೋಗದ ಗುರಿಯನ್ನು ಮುಟ್ಟುವ ಮಾರ್ಗಗಳು ಮಾತ್ರ. ಅಂದ್ರೆ ಕರ್ಮಯೋಗ ಅಥವಾ ಜ್ಞಾನಯೋಗ, ಧ್ಯಾನ ಯೋಗ ಇವೆಲ್ಲವೂ ಕೂಡ ಭಕ್ತಿ ಯೋಗಕ್ಕೆ ಕೊಂಡೊಯ್ಯುವಂತಹ ಒಂದು ಮಾರ್ಗಗಳು ಅಷ್ಟೇ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಆತ್ಮ ಸಾಕ್ಷಾತ್ಕಾರಕ್ಕೆ ಇರುವ ಮಾರ್ಗ ದೀರ್ಘವಾದದ್ದು. ಫಲಾಪೇಕ್ಷೆ ಇಲ್ಲದ ಕರ್ಮವು ಅಥವಾ ಕರ್ಮಯೋಗವು ಈ ಮಾರ್ಗದ ಪ್ರಾರಂಭ. ಕರ್ಮಯೋಗದಲ್ಲಿ ಜ್ಞಾನಯೋಗವು ವೈರಾಗ್ಯವು ಹೆಚ್ಚಿದಾಗ ಆ ಹಂತವನ್ನು ಜ್ಞಾನಯೋಗ ಅಂತ ಕರೀತಾರೆ. ಅಂದ್ರೆ ಇಲ್ಲಿ ಆ ಒಂದು ಯೋಗ ಲ್ಯಾಡರ್ನ ಹೇಳ್ತಾ ಇದ್ದಾರೆ. ನಂತರ ಆ ಒಂದು ಬೇರೆ ಬೇರೆ ದೈಹಿಕ ಪ್ರಕ್ರಿಯೆಗಳಿಂದ ಜ್ಞಾನಯೋಗ, ಪರಮಾತ್ಮನ ಧ್ಯಾನವು ಹೆಚ್ಚಿ ಮನಸ್ಸು ಅವನಲ್ಲಿ ನೆಲೆಸಿದಾಗ ಅದಕ್ಕೆ ಅಷ್ಟಾಂಗ ಯೋಗ ಅಂತ ಕರೀತಾ ಇದ್ದಾರೆ. ಅಷ್ಟಾಂಗ ಯೋಗವನ್ನು ದಾಟಿ ದೇವೋತ್ತಮ ಪರಮಪುರುಷನಾದ ಕೃಷ್ಣನ ಬಳಿಗೆ ಬಂದಾಗ ಇದಕ್ಕೆ ಭಕ್ತಿ ಯೋಗ ಅಂತ ಹೆಸರು. ಅದೇ ಶಿಖರ. ವಾಸ್ತವವಾಗಿ ಭಕ್ತಿ ಯೋಗವೇ ಅಂತಿಮ ಗುರಿ. ಆದ್ರೆ ಭಕ್ತಿ ಯೋಗವನ್ನು ಸೂಕ್ಷ್ಮವಾಗಿ ವಿಶ್ಲೇಷಿಸಲು ಇತರ ಯೋಗಗಳ ತಿಳುವಳಿಕೆ ಅಗತ್ಯ. ಮುನ್ನಡೆಯುತ್ತಿರುವ ಯೋಗಿಯು ನಿರಂತರ ಭಾಗ್ಯದ ನಿಜವಾದ ಹಾದಿಯಲ್ಲಿ ಇದ್ದಾನೆ. ಒಂದು ನಿರ್ದಿಷ್ಟ ಹಂತದಲ್ಲಿ ನಿಂತು ಮುಂದಕ್ಕೆ ಹೋಗದವರನ್ನು ಕರ್ಮಯೋಗಿ, ಜ್ಞಾನಯೋಗಿ ಅಥವಾ ಧ್ಯಾನಯೋಗಿ, ರಾಜಯೋಗಿ, ಹಠಯೋಗಿ ಮೊದಲಾದ ಒಂದು ನಿರ್ದಿಷ್ಟ ಹೆಸರಿನಿಂದ ಕರೆಯುತ್ತಾರೆ. ಅಂದ್ರೆ ಎಲ್ಲ ಈ ವಿಫಲ ಯೋಗಿಗಳು ಯಾರಿದ್ದಾರೆ ಅವರೆಲ್ಲರೂ ಕೂಡ ಒಂದು ಕರ್ಮಯೋಗಿ, ಧ್ಯಾನಯೋಗಿ, ಹಠಯೋಗಿ ಅವರಾಗಿರ್ಬೋದೇ ಹೊರತು ಭಕ್ತಿ ಯೋಗದಲ್ಲಿ ಇರುವಂತವ್ರು ಪರಿಪೂರ್ಣತೆಯನ್ನು ಸಾಧಿಸ್ತಾನೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಭಕ್ತಿ ಯೋಗದವರೆಗೆ ಬರುವ ಅದೃಷ್ಟ ಮನುಷ್ಯನಿಗಿದ್ದರೆ ಅವರು ಎಲ್ಲ ಯೋಗಗಳನ್ನು ಮೀರಿದವರು ಎಂದು ತಿಳಿಯಬೇಕು. ನಾವು ಹಿಮಾಲಯ
ಎಂದಾಗ ಜಗತ್ತಿನಲ್ಲಿ ಅತಿ ಎತ್ತರದ ಪರ್ವತಗಳನ್ನು ಹೆಸರಿಸುತ್ತೇವೆ. ನಂತರ ಅತ್ಯುನ್ನತ ಶಿಖರವಾದ ಮೌಂಟ್ ಎವರೆಸ್ಟ್ ಅತ್ಯುನ್ನತ ಬಿಂದು ಎಂದು ಪರಿಗಣಿಸುತ್ತೇವೆ. ಹಾಗೆ ಕೃಷ್ಣ ಪ್ರಜ್ಞೆಯು ಯೋಗದ ಅತ್ಯುನ್ನತ ಹಂತ ಅಲ್ಲಿ ಅಂತ ತಿಳಿಸ್ತಾ ಇದ್ದಾರೆ. ವೈದಿಕ ಮಾರ್ಗದರ್ಶನಕ್ಕೆ ಅನುಗುಣವಾಗಿ ಯೋಗ್ಯ ನೆಲೆಯನ್ನು ಪಡೆದುಕೊಳ್ಳಲು ಭಕ್ತಿಯೋಗದ ಮಾರ್ಗವಾಗಿ ಕೃಷ್ಣ ಪ್ರಜ್ಞೆಗೆ ಬರುವುದು ಒಂದು ದೊಡ್ಡ ಭಾಗ್ಯ. ಆದರ್ಶ ಯೋಗಿಯು ತನ್ನ ಮನಸ್ಸನ್ನು ಕೃಷ್ಣನಲ್ಲಿ ಕೇಂದ್ರೀಕರಿಸುತ್ತಾನೆ. ಕೃಷ್ಣನಿಗೆ ಶ್ಯಾಮ ಸುಂದರ ಎಂದು ಹೆಸರು. ಆತನದು ಮೋಡದ ಬಣ್ಣದಂತಹ ಸುಂದರ ಮೈಬಣ್ಣ, ಅವನ ತಾವರೆಯಂತಹ ಮುಖವು ಸೂರ್ಯನಂತೆ ಪ್ರಕಾಶಿಸುತ್ತದೆ. ಅವನ ಉಡುಪು ಆಭರಣಗಳಿಂದ ಹೊಳೆ ಹೊಳೆಯುತ್ತದೆ. ಅವನ ದೇಹವು ಮಾಲೆಗಳನ್ನು ಧರಿಸಿದೆ. ಅವನ ಸುತ್ತ ಜ್ವಾಜಲ್ಯಮಾನವಾದ ಪ್ರಭೆ, ಅದಕ್ಕೆ ಬ್ರಹ್ಮಜ್ಯೋತಿ ಎಂದು ಹೆಸರು. ಆತನು ರಾಮ, ನರಸಿಂಹ, ವರಾಹ, ದೇವೋತ್ತಮ ಪರಮಪುರುಷನಾದ ಕೃಷ್ಣನಾಗಿ ಅವತಾರವೆತ್ತುತ್ತಾನೆ. ಯಶೋದೆಯ ಮಗನಾಗಿ ಮಾನವ ರೂಪದಲ್ಲಿ ಭೂಮಿಗಿಳಿದು ಬರುತ್ತಾನೆ. ಜನರು ಅವನನ್ನು ಕೃಷ್ಣ, ಗೋವಿಂದ, ವಾಸುದೇವ ಎಂದು ಕರೆಯುತ್ತಾರೆ. ಅವನು ಪರಿಪೂರ್ಣವಾದ ಮಗು, ಪತಿ, ಗೆಳೆಯ ಮತ್ತು ಪ್ರಭು. ಆತನು ಎಲ್ಲಾ ಐಶ್ವರ್ಯಗಳಿಂದ ಮತ್ತು ದಿವ್ಯ ಗುಣಗಳಿಂದ ತುಂಬಿದ್ದಾನೆ. ಭಗವಂತನ ಈ ಲಕ್ಷಣಗಳ ಸಂಪೂರ್ಣ ಅರಿವು ಸದಾ ಇರುವ ಮನುಷ್ಯನನ್ನು ಅತ್ಯಂತ ಶ್ರೇಷ್ಠ ಯೋಗಿ ಅಂತ ಕರೀತಾ ಇದ್ದಾರೆ. ಯೋಗದಲ್ಲಿ ಮತ್ತು ಅತ್ಯುನ್ನತ ಪರಿಪೂರ್ಣತೆಯ ಹಂತವನ್ನು ಭಕ್ತಿ ಯೋಗದಿಂದ ಮಾತ್ರ ಸಾಧಿಸಬಹುದು. ಇದನ್ನು ಎಲ್ಲಾ ವೈದಿಕ ಸಾಹಿತ್ಯವು ದೃಢಪಡಿಸುತ್ತದೆ. ಭಗವಂತನಲ್ಲಿ, ಗುರುವಿನಲ್ಲಿಯೂ ಪ್ರಶ್ನಾತೀತ ವಿಶ್ವಾಸವಿರುವ ಮಹಾ ಆತ್ಮಗಳಿಗೆ ಮಾತ್ರ ವೈದಿಕ ಜ್ಞಾನದ ಸಕಲ ಅರ್ಥಗಳು ತಾವಾಗಿಯೇ ಪ್ರಕಟವಾಗುತ್ತದೆ. ಅಂದ್ರೆ ನಾವೆಲ್ಲ ಈ ಒಂದು ಆಧ್ಯಾತ್ಮಿಕ ಜ್ಞಾನ ಅನ್ನುವಂಥದ್ದು ಕ್ಲಿಷ್ಟಕರವಾದದ್ದು. ಆದ್ರೆ ಅದು ಯಾವಾಗ ಸುಲಭ ಆಗುತ್ತೆ ಅಂತಂದ್ರೆ ಭಗವಂತನ ಮತ್ತೆ ಏನಂತ ಹೇಳ್ತಾರೆ, ಗುರು ಗೋವಿಂದನ ಕೃಪೆ ಇರಬೇಕು ಅಂತ. ಅವರಿಬ್ಬರ ಒಂದು ಅವ್ಯಾಜ್ಯ ಕರುಣೆಯಿಂದ ಮಾತ್ರ ಅವೆಲ್ಲವೂ ಕೂಡ ನಮ್ಗೆ ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಅದಲ್ಲದೆ ನಾವು ನಮ್ಮದೇ ಪ್ರಯತ್ನ ಎಷ್ಟೇ ಮಾಡಿದ್ರು ಕೂಡ ಅದನ್ನ ಸಾಧಿಸ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಭಕ್ತಿ ಅಂದ್ರೆ ಈ ಜನ್ಮದಲ್ಲಾಗಲಿ ಮುಂದಿನ ಜನ್ಮದಲ್ಲಾಗಲಿ ಐಹಿಕ ಲಾಭದ ಅಪೇಕ್ಷೆ ಇಲ್ಲದೆ ಭಗವಂತನ ಭಕ್ತಿಪೂರ್ವಕ ಸೇವೆ. ಇಂತಹ ಆಸೆಗಳನ್ನು ಬಿಟ್ಟು ಮನುಷ್ಯನ ಮನಸ್ಸನ್ನು ಪರಮಪ್ರಭುವಿನಲ್ಲಿ ಸಂಪೂರ್ಣವಾಗಿ ಲೀನಗೊಳಿಸಬೇಕು. ಇದೇ ನೈಷ್ಕರ್ಮದ ಉದ್ದೇಶ. ಅಂದ್ರೆ ನೈಷ್ಕರ್ಮ್ಯ ಅಂತಂದ್ರೆ ಏನು ಅಂತಂದ್ರೆ ಕರ್ಮವನ್ನು ಮಾಡ್ಬೇಕು, ಆದ್ರೆ ಕರ್ಮದ ಫಲದಲ್ಲಿ ಆಸಕ್ತಿನ ಇಟ್ಕೋಬಾರ್ದು ಅನ್ನುವಂಥದ್ದು. ಯಾಕೆ ಕರ್ಮವನ್ನ ಮಾಡ್ಬೇಕು? ನಾನು ನಿತ್ಯ ಕಿಂಕರ, ನಿತ್ಯ ಭಗವಂತನ ಸೇವೆ ಮಾಡುತ್ತದೆ ನನ್ನ ಸ್ವರೂಪ. ಆ ಕಾರಣದಿಂದ ನಾನು ಯಾವಾಗ್ಲೂ ಭಗವಂತನ ಸೇವಾ ಕಾರ್ಯದಲ್ಲಿ ತೊಡಗಿರ್ತೇನೆ. ಆದ್ರೆ ಫಲದಲ್ಲಿ ನನ್ಗೆ ಯಾವುದೇ ಇಚ್ಛೆ ಇಲ್ಲ. ಯಾಕಂದ್ರೆ ಎಲ್ಲಾ ಫಲವನ್ನು ಭೋಗಿಸುವಂತವನು ಭಗವಂತ. ಯೋಗ ಪದ್ಧತಿಯ ಅತ್ಯುನ್ನತ ಪರಿಪೂರ್ಣ ಘಟ್ಟವಾದ ಭಕ್ತಿ ಅಥವಾ ಕೃಷ್ಣ ಪ್ರಜ್ಞೆಯ ಅನುಷ್ಠಾನಕ್ಕೆ ಕೆಲವು ಸಾಧನಗಳು. ಅಂದ್ರೆ ಆ ಒಂದು ಅಷ್ಟಾಂಗ ಯೋಗ ಇವೆಲ್ಲವೂ ಕೂಡ ಪರಿಪೂರ್ಣ ಅಂತ ಭಕ್ತಿಯನ್ನ ತಲುಪಲಿಕ್ಕೆ ಇವೆಲ್ಲವೂ ಕೂಡ ಸಾಧನಗಳು ಅಷ್ಟೇ. ಅಂದ್ರೆ ಇದೆಲ್ಲವೂ ಕೂಡ ಒಂದು ಹಂತಗಳು. ಇಲ್ಲಿಗೆ ಶ್ರೀಮದ್ ಭಗವದ್ಗೀತೆಯ ಧ್ಯಾನ ಯೋಗ ಎಂಬ 6ನೇ ಅಧ್ಯಾಯದ ಭಕ್ತಿ ವೇದಾಂತ ಭಾವಾರ್ಥವು ಮುಗಿಯಿತು. ಅಂದ್ರೆ ಈಗ ನಾವು ಹರೇ ಕೃಷ್ಣ ಮಹಾಮಂತ್ರ ಜಪ ಮಾಡುವಾಗ್ಲೂ ಕೂಡ ಅಲ್ಲಿ ನಾವು ಮನಸ್ಸಿನ ಮೇಲೆ ನಿಯಂತ್ರಣವನ್ನ ಸಾಧಿಸ್ತೀವಿ. ಅಲ್ಲಿ ಕೂಡ ನಮ್ಗೆ ಮನಸ್ಸು ಪ್ರಶುದ್ಧವಾಗಿ ಅದು ಅತ್ತಿತ್ತ ಚಲಿಸ್ತಾ ಇರುತ್ತೆ. ಅದನ್ನ ನಾವು ಕೂಡ ಹಾಗೆ ಭಗವಂತ ಹೇಳಿದಾಗೆ ವೈರಾಗ್ಯದಿಂದ ಅಥವಾ ಒಂದು ಅಭ್ಯಾಸದಿಂದ ಮತ್ತೆ ಮತ್ತೆ ಅದನ್ನ ಒಂದು ಏನಂತ ಹೇಳ್ತೀವಿ, ಆ ಒಂದು ಪ್ರಯತ್ನದಲ್ಲಿ ನಾವು ಅದನ್ನ ಮತ್ತೆ ಮತ್ತೆ ಗಮನವನ್ನ, ಮನಸ್ಸನ್ನ ಭಗವಂತನ ಹರೇ ಕೃಷ್ಣ ಜಪವನ್ನ ಕೇಳೋದಕ್ಕೆ ಅದನ್ನ ಪಳಗಿಸಿದಾಗ ಏನಾಗುತ್ತೆ, ಅದು ಅಭ್ಯಾಸ ಆಗ್ತಾ ಹೋಗುತ್ತೆ. ಹಾಗೆ ಅಲ್ಲೂ ಕೂಡ ಏಕಾಗ್ರತೆಯನ್ನು ನಾವು ಸಾಧಿಸೋದಕ್ಕೆ ಸಹಾಯ ಆಗುತ್ತೆ. ಹಾಗೆ ಅಷ್ಟಾಂಗ ಯೋಗ ಅನ್ನುವಂಥದ್ದು ಅದು ಈ ಭಕ್ತಿ ಮಾರ್ಗದಲ್ಲಿ ಅವುಗಳು ಒಂದು ಸಾಧನ ಅನ್ನೋದು ಹೇಳ್ತಾ ಇದ್ದಾರೆ. ಹಾಗೆ ಅದನ್ನ ನಾವು ಒಂದು ಹರೇ ಕೃಷ್ಣ ಮಹಾಮಂತ್ರದಲ್ಲಿ ನಾವು ನೋಡ್ತೀವಿ. ಆದ್ರೆ ಇಲ್ಲಿ ಸಮಾಧಿ ಸ್ಥಿತಿ ಅಂತ ಏನ್ ಹೇಳ್ತಾರೆ, ಅದನ್ನ ಭಕ್ತರು ತುಂಬಾ ಸುಲಭವಾಗಿ ಹೇಗೆ ಮಾಡಕ್ ಸಾಧ್ಯ ಆಗುತ್ತೆ ಅಂದ್ರೆ ಭಗವಂತನ ಮೇಲೆ ಇಟ್ಟಿರುವಂತಹ ಒಂದು ಪ್ರೀತಿಯಿಂದ ಮತ್ತೆ ಅವನಿಗೆ ಮಾಡುವಂತಹ ಸೇವೆಯಿಂದ ಅವರು ಅವನ ಒಂದು ಸದಾ ಸ್ಮರಣೆಯಲ್ಲಿ ಇರೋದಕ್ಕೆ ಸಾಧ್ಯ ಆಗುತ್ತೆ. ಅದನ್ನೇ ಸಮಾಧಿ ಸ್ಥಿತಿ ಅಂತ ಹೇಳುವಂಥದ್ದು. ಅದನ್ನ ಅಷ್ಟಾಂಗ ಯೋಗಿಗಳು ಪ್ರಯತ್ನ ಪೂರ್ವಕವಾಗಿ ಬಲವಂತವಾಗಿ ಎಷ್ಟೇ ಮಾಡಿದ್ರು ಕೂಡ ಭಗವಂತನ ಮೇಲೆ ಆ ಪ್ರೀತಿ ಎನ್ನುವಂಥದ್ದು, ಆ ಭಕ್ತಿ ಎನ್ನುವಂಥದ್ದು ಬಂದಿಲ್ಲ ಅಂತಂದ್ರೆ ಅದರಲ್ಲಿ ಅವರು ಪರಿಪೂರ್ಣತೆಯನ್ನು ಸಾಧಿಸೋದಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನಲ್ಲಿ ಈ ಅಧ್ಯಾಯದಲ್ಲಿ ನಾವು ತಿಳಿತಾ ಇದ್ದೀವಿ. ಹರೇ ಕೃಷ್ಣ. ಇಲ್ಲಿಗೆ ಈ ಅಧ್ಯಾಯ ಮುಗಿದಿದೆ. ವಾಂಛಾಕಲ್ಪತರ ವಿಶ್ವ ಕೃಪಾ ಸಿಂಧುಭ್ಯ ಏವ ಚ ಪತಿತನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವವೃಂದ ಕಿ ಜೈ. ನಮಾಚಾರ್ಯ ಹರಿದಾಸ್ ಠಾಕೂರ್ ಕಿ ಜೈ. ಬಂದಿರುವಂತ ಎಲ್ಲ ಭಕ್ತರಿಗೂ ಜೈ. ಹರೇ ಕೃಷ್ಣ. ಯಾರಿಗಾದ್ರೂ ಪ್ರಶ್ನೆಗಳಿದ್ರೆ ಕೇಳ್ಬೋದು. ಮಾತಾಜಿ, ನಾಳೆ ಕ್ಲಾಸು ತಾವುಗಳೇ ಮಾಡ್ತೀರಾ ಮಾತಾಜಿ? ಇಲ್ಲ ಪ್ರಭುಜಿ. ರೈಟ್. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಧನ್ಯವಾದ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದ.
ಹರೇ ಕೃಷ್ಣ ಮಾತಾಜಿ.